ವಾಹನವನ್ನು ಪಾರ್ಕ್ ಮಾಡಿ ಫ್ಲಾಗ್ ಅನ್ನು ತಗೊಂಡು ಇಲ್ಲಿ ಬರಬೇಕು. ಎಲ್ಲರೂ ಜನರನ್ನು ಇಲ್ಲಿ ಇಳಿಸಿ ವಾಹನವನ್ನು ಪಾರ್ಕ್ ಮಾಡಿ ಫ್ಲಾಗ್ ಎಲ್ಲರೂ ಕೂಡ ಜನರನ್ನು ಇಳಿಸಿ ಫ್ಲಾಗ್ ತಗೊಂಡು ಬನ್ನಿ. ದಯವಿಟ್ಟು ವಾಹನ ಮುಂದಕ್ಕೆ ಸಾಗಿ. ದಯವಿಟ್ಟು ಮುಂದಕ್ಕೆ ಸಾಗಿ ವಾಹನವನ್ನು ಪಾರ್ಕ್ ಮಾಡಿ ಜನರನ್ನು ಇಳಿಸಿ ನಮ್ಮ ಧ್ವಜವನ್ನು ತೆಗೆದುಕೊಂಡು ಬರ್ತೇವೆ. ಎಲ್ಲರೂ ವಾಹನವನ್ನು ಪಾರ್ಕ್ ಮಾಡಿ ಬರಬೇಕು. ವಾಹನವನ್ನು ಪಾರ್ಕ್ ಮಾಡಿ ಬನ್ನಿ, ಧ್ವಜವನ್ನು ತಗೊಂಡು ಬನ್ನಿ. ಪುಷ್ಪಣ್ಣ ಪುಷ್ಪಣ್ಣ ಓಯ್ ಅದರ ಬಂದು ಪಾರ್ಕ್ ಮಾಡ್ತಾರೆ. ಧ್ವಜ ಬತ್ತಾರ ವಾಹನವನ್ನು ಪಾರ್ಕ್ ಮಾಡಿ ಜನರನ್ನು ಇಳಿಸಿ ಫ್ಲಾಗ್ ತಗೊಂಡು ಬನ್ನಿ. ಎಲ್ಲರೂ ಅಲ್ಪ ಸೌಂಡ್ ಎಲ್ಲರೂ ಕೂಡ ದಯವಿಟ್ಟು ವಾಹನ ನಿಲ್ಲಿಸಿ ತಮ್ಮ ಫ್ಲಾಗ್ ಮಾಡಬೇಕೆಂದು ವಿನಂತಿಸಿದ್ದೇವೆ. ಬನ್ನಿ 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 ಫ್ಲಾಗ್ 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 ಬನ್ನಿ. सदा शिव नमः शिवाय नरक विनाशक नमः शिवाय नमः शिवाय नमः शिवाय
ನಾವು ಸರ್ ಕಾಲ್ ಮಾಡ್ತೇವೆ ಅಡ್ಡಿ ಬೋರ್ಡಿಗೆ ನಮ್ಮ ಅಮೃತ ಕಾಲ್ ಮಾಡಿ ಈ ರೀತಿ ಇರ್ತದೆ.
ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದೇವರ ಮುಂಭಾಗದಲ್ಲಿ ನಾವೆಲ್ಲರೂ ಜೊತೆ ಸೇರಿ ಭಗವಂತನಿಗೆ ನಮನವನ್ನು ಸಲ್ಲಿಸ್ತಾ ಅಲ್ಲಿ ಅಮೃತವಾಗಿ ಅವರಲ್ಲಿ ನಾವೆಲ್ಲರೂ ಕೂಡ ಮುಖ್ಯ ಹೆಸರುಗಳಿಂದ ಶುಭಾಶೀರ್ವಾದವನ್ನು ಪಡೆದು ಅಲ್ಲಿಂದ ನಾವೆಲ್ಲರೂ ಭಗವಂತ ಜಗನ್ನಾಥ ದರ್ಶನಕ್ಕೆ ಹೋಗ್ತೇವೆ. ಅಲ್ಲಿ 9 ಬಾರಿ ನಮೋಕಾರ ಮಂತ್ರವನ್ನು ಪಠಣ ಮಾಡಿ ಬಳಿಕ ಬುದ್ಧವರ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಮಧ್ಯಾಹ್ನ ಭೋಜನವನ್ನು ಸ್ವೀಕರಿಸಿದ್ದೇವೆ. ದಯವಿಟ್ಟು ಗಮನಿಸಿ. ಬರ್ಪಣಾರಾ ಒಂದು ಮೆರವಣಿಗೆ ಬಣ್ಣ ಏನು ಗಾಡಿ ಅಮೃತ ತಿಂದರೆ ಫೋಟೋ ಎಲ್ಲ ನಮ್ಮ ಶ್ರಾವಕ ಸ್ವಾಮಿಗಳು ವಾಹನಗಳನ್ನು ಎಡಬಿಟ್ಟು ಬಲಭಾಗದಲ್ಲಿ ಬೇಕಾಗಿರಬೇಕು. ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಇದೀಗ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದೇವರಿಗೆ ಕಾಲ್ನಡಿಗೆಯಲ್ಲಿ ನಮ್ಮ ಜಾತ್ರೆ ಆರಂಭಗೊಳ್ಳುತ್ತದೆ. ಪೂಜಾರಿ ಮಾರ ಮುಳು ಉದ್ದ ಅಂತ ಗಾಡಿದಾಗ ಅಲ್ಲೇ ಕೂಡ ಉಂಟಾಯಿನ ಮುಳು ಅತ್ತಪ್ಪ ಮತ್ತೆ ಜೇಡಿಸ್ದು ಹತ್ತಿರ ಒಂದು ಜನ ಬರ್ತೀರಿ ಅವ್ರ ಪ್ರೆಸ್ ಮೀಟಿಗೆ ಹೋಗ್ತೇವೆ. ಹಾಂ ಬರುವೆ ಮೊದಲು ಬಾರಿಸೋ ಹೆಣ್ಮರಕ್ಕೆ ಇದಾರ್ದು ನಾನು ಪಬ್ಲಿಕ್ ನ್ಯೂಸ್ ಚಾರ್ನ ಬಡವ ತೊಂಡ ಬಂದು ನಮಃ ಶಿವಾಯ ನಮಃ ಶಿವಾಯ ಇಂದು ಕಡಾಧರ ನಮಃ ಶಿವಾಯ ವಿನಾಶಕ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ಇಂದು ಕಳಾಧರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಇಂದು ಕಳಾಧರ ನಮಃ ಶಿವಾಯ ಸ್ವರೂಪ ನಮಃ ಶಿವಾಯ ಯೋಗಿ ಹೃದಯ ಪ್ರಿಯ ನಮಃ ಶಿವಾಯ. ನಮ್ಮ ಶ್ರಾವಕರು ದಯವಿಟ್ಟು ವಾಹನ ಹಿಂಭಾಗದಲ್ಲಿ ಬಂದು ಮಂಜುನಾಥ ಸ್ವಾಮಿಯ ಪಥದ ಹಿಂಭಾಗವನ್ನು ಎಲ್ಲಿ ಮಾಡಬೇಕು. ದಯವಿಟ್ಟು ಎಲ್ಲ ಹಿಂಭಾಗದಲ್ಲಿ ಬಂದು ಎಲ್ಲ ಶ್ರಾವಕ ಸ್ವಾಮಿಗಳಿಗೂ ಎಲ್ಲರೂ ವಾಹನ ಹಿಂಭಾಗ ಮಾಡಬೇಕು. ಪ್ರತಿಯೊಬ್ಬರು ಒಂದು ನಿಮಿಷ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ವಾಹನ ಹಿಂಭಾಗದಲ್ಲಿ ಬನ್ನಿ. ವಾಹನ ಹಿಂಭಾಗದಲ್ಲಿ ಎಲ್ಲರೂ ವಾಹನ ಹಿಂಭಾಗದಲ್ಲಿ ಬನ್ನಿ. ಒಂದು ನಿಮಿಷ ಇದೆಲ್ಲ ನಿಲ್ಲಿ, ಉಳಿದವರೆಲ್ಲ ನಿಲ್ಲಿ. ಒಂದು ನಿಮಿಷ ಎಲ್ಲರೂ ಬರಬೇಕು. ಆಮೇಲೆ 19 ಗಂಟೆ ಸೇರ್ಬೇಕು. ವಾಹನ ಹಿಂಭಾಗದಲ್ಲಿ ಎಲ್ಲರೂ ಕೂಡ बोले मंजुनाथ स्वामी भगवान की, गोमटेश्वर भगवान की, चंद्रनाथ स्वामी भगवान की, आदि की आनंद की। पूज्य ಕಾವಲುಂದಿಗೆ ನಾವಿದ್ದೇವೆ ಎಲ್ಲರೂ ಹೇಳಿ. ಪೂಜ್ಯ ಕಾವಲುಂದಿಗೆ ನಾವಿದ್ದೇವೆ
ನಾವಿದ್ದೇವೆ. ಅಂಬರವಾಕ ನಮಃ ಶಿವಾಯ ಕಮಲೇಶಾರ್ಚಿತ ನಮಃ ಶಿವಾಯ
ಎಲ್ಲರೂ ನಾವಿದ್ದೇವೆ ಎನ್ನುವ ಘೋಷಣೆಯನ್ನು ಜೋರಾಗಿಟ್ಟುಕೊಳ್ಳೋಣ. ಎಲ್ಲರ ಜೊತೆಯಾಗಿ ಒಂದು ಬಾರಿ ಘೋಷಣೆ ಕೂಗಿ ನಾವೆಲ್ಲರ ಜೊತೆಯಾಗಿ ಒಂದು ಬಾರಿ ಶ್ರೀ ಸಂತೋಷದೊಂದಿಗೆ ನಾವಿದ್ದೇವೆ ನಾವಿದ್ದೇವೆ ದೇವಿಗೆ ದೀಕ್ಷೆಯ ಧರ್ಮಸ್ಥಳದೊಂದಿಗೆ ದೀಕ್ಷೆಯ ಧರ್ಮಸ್ಥಳದೊಂದಿಗೆ ದೀಕ್ಷೆಯ ಧರ್ಮಸ್ಥಳದೊಂದಿಗೆ ಎಲ್ಲರೂ ದಯವಿಟ್ಟು ಶಾಲೆಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೆಳಭಾಗದಲ್ಲಿ ಕೂತು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ತಿಳಿಸ್ತೇವೆ. ದಯವಿಟ್ಟು ಕಾರ್ಪೊರೇಟಲ್ಲಿ ಕೂತು ನಮ್ಮೊಂದಿಗೆ ಸಹಕರಿಸಬೇಕು. ಹಾಗೆ ಅಲ್ಲಿ ಹೊರಗಿರುವಂಥ ಎಲ್ಲ ಶ್ರಾವಣ ಶ್ರಾವಿಕರು ಒಳಗೆ ಬನ್ನಿ. ಹೊರಗಿರುವಂಥ ಶ್ರಾವಣ ಶ್ರಾವಿಕರೆಲ್ಲರೂ ಒಳಗೆ ಬನ್ನಿ. ಈಗ ಹೊರಗಿರುವ ಎಲ್ಲರೂ ಒಳಗೆ ಬನ್ನಿ. ಚಂದ್ರರು ವೇದಿಕೆ ಬಲಭಾಗಕ್ಕೆ ಬನ್ನಿ. ಚಂದ್ರರು ವೇದಿಕೆ ಬಲಭಾಗಕ್ಕೆ ಬನ್ನಿ. ಅಲ್ಲಿ ಹೊರಗಿರುವಂಥ ಎಲ್ಲ ಶ್ರಾವಣ ಶ್ರಾವಿಕರು ದಯವಿಟ್ಟು ಒಳಗೆ ಬನ್ನಿ. ಅಲ್ಲಿ ತುಂಬ ಜನ ಹೊರಗಿದೆ, ದಯವಿಟ್ಟು ಒಳಗೆ ಬನ್ನಿ. ಇದೀಗ
ಪೂಜೆ ಶ್ರಾವಕರು ಬರುವಾಗ ಕೆಲವು ಘೋಷಣೆಗಳನ್ನು ಹೇಳ್ತೇವೆ. ಅದನ್ನು ನಾವು ದಯವಿಟ್ಟು ಎಂಗಲೂಲ್ಲ ಎಂಬುದನ್ನು ಜೋರಾಗಿ ಹೇಳಬೇಕು. ಕಾವಂದರೆ ಏನು ಜೋರಾಗಿ ಕಾವಂದರೆ ಜೋರಾಗಿ ಕಾವಂದರೆ ಎಂಗಲೂಲ್ಲ ಜೋರಾಗಿ ಕಾವಂದರೆ ಜೋರಾಗಿ ಕಾವಂದರೆ ಕಾವಂದರೊಂದಿಗೆ ನಾವಿದ್ದೇವೆ. ಕಾವಂದರೊಂದಿಗೆ ಹಾಗೆ ನಮ್ಮ ಕಾವಂದರು ನಮಗೆ ನಮ್ಮ ಕಾವಂದರು ಹೊರಗಿರುವಂತೆಲ್ಲ ಶ್ರಾವಣ ಶಾಲೆಗೆ ದೈವಿಕ ಒಳಗೆ ಬನ್ನಿ. ಸ್ವಾಮಿ ಬಸದಿಯಲ್ಲಿ ಕ್ಷೀರಾಭಿಷೇಕ ಏರ್ಪಡಿಸಿ ಮಹಾಮಾತೆ ಪದ್ಮಾವತಿಯವರಿಗೆ ವಿಶೇಷ ಪೂಜೆಯನ್ನು ಏರ್ಪಡಿಸಿ ಅದರ ಮಹಾಪ್ರಸಾದವನ್ನು ನಮ್ಮ ಜಯರಾಜರು ಕಲ್ಲಿನಿಂದ ನವೀನಿಂದ ಬಂದಿದ್ದಾರೆ. ಅವರು ಹೋಗಿ ಮಂತ್ರಾಕ್ಷತೆಯನ್ನು ಹಾಕುವುದರೊಂದಿಗೆ ಪೂಜ್ಯ ಶ್ರಾವಕರಿಗೆ ಶಾಂತಿ ನೆಮ್ಮದಿಯ ಬದುಕು ಅವರಿಗೆ ಮತ್ತು ಕುಟುಂಬಕ್ಕೆ ಸಿಗಲಿ. ಪುಣ್ಯಕ್ಷೇತ್ರ ಧರ್ಮಸ್ಥಳ ಸದಾ ಶಾಂತಿಯ ನೆಲೆಬೀರಾಗಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಅವರು ಇದನ್ನು ಹೇಳಿದ್ದಾರೆ. ಆ ಬಳಿಕ ನೇರವಾಗಿ ಪೂಜ್ಯರಿಂದ ಆಶೀರ್ವಚನ ಮತ್ತೆ ನಾವೆಲ್ಲರೂ ಚಂದ್ರನಾಥ ಬಸದಿಗೆ ಹೇಳುತ್ತೇವೆ. ಈ ವರ್ಷದ ನಮ್ಮ ಈ ಬೃಹತ್ ವಾಹನ ಜಾಗದಲ್ಲಿ ನಾವೆಲ್ಲರೂ ನಾಯಕ ಮತ್ತು ನಾಯಕಿಯರು, ಇಲ್ಲಿ ಯಾರೂ ಕೂಡ ಪದಾಧಿಕಾರಿಗಳಿಲ್ಲ. ನಾವೆಲ್ಲ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಸಮಸ್ತ ಜೈನ ಬಾಂಧವರಿಗೆ ನಮಗೆ ನಾವೇ ಚಪ್ಪಾಳೆಗಳಿಗೆ ಪ್ರೋತ್ಸಾಹವನ್ನು ನೀಡೋಣ. ಯಾಕಂದರೆ ಯಾವುದೇ ಸಮಿತಿಗಳಿಲ್ಲ, ಯಾವುದೇ ಪದಾಧಿಕಾರಿಗಳಿಲ್ಲ. ನಾವೆಲ್ಲರ ಜೊತೆ ಸೇರಿ ನಮಗೆ ನಾವೇ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದೇವೆ ಅಂತ ಹೇಳ್ತಾ ಇದೀಗ ಇನ್ನು 2 ನಿಮಿಷದಲ್ಲಿ ಪೂಜ್ಯ ಕಾವಂತ ಬರ್ತಾರೆ. ಮತ್ತೆ ಈ ಕಾರ್ಯಕ್ರಮ ಅಂತಿಮಗೊಳ್ಳುತ್ತಿದೆ. ಹೊರಗೆ ಇರುವಂಥ ಶ್ರಾವಕರು ದಯವಿಟ್ಟು ಒಳಗೆ ಬನ್ನಿ. ದಯವಿಟ್ಟು ಪೂಜ್ಯ ಶ್ರಾವಕರು ಆಗಮಿಸುತ್ತಿದ್ದಾರೆ. ಹೊರಗಿರುವ ಶ್ರಾವಕರು ದಯವಿಟ್ಟು ಒಳಗೆ ಬನ್ನಿ. ಹೊರಗಿರುವ ಶ್ರಾವಕ ಶಾಲೆಗೆಯರು ದಯವಿಟ್ಟು ಒಳಗೆ ಬನ್ನಿ. ಹೊರಗಿರುವ ಶ್ರಾವಕ ಶಾಲೆಗೆಯರು ಎಲ್ಲರೂ ಒಳಗೆ ಬರಬೇಕಂತ ವಿನಂತಿಸ್ತೇವೆ. ಎಲ್ಲ ಶ್ರಾವಕ ಶಾಲೆಗೆಯರು ದಯವಿಟ್ಟು ಒಳಗೆ ಬರಬೇಕಂತ ವಿನಂತಿಸ್ತೇವೆ. ನಮ್ಮ ಸತೀಶ್ ಚಂದ್ರವರು, ಪುರನ್ವರ್ನವರು, ನಮ್ಮ ಅರಸರು ಸೇರಿ ಉದ್ಘಾಟನೆ ಮಾಡಿದ್ದಾರೆ. ಇದೀಗ ನಾವೆಲ್ಲ ಸೇರಿದ್ದೇವೆ. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗುವಂಥದ್ದು ಇನ್ನು ತಾವೆಲ್ಲರೂ ಒಳ್ಳೆಯ ನಮಗೆ ಜೊತೆಗಿದ್ದಾಗ ಇನ್ನೂ ಸಂತೋಷಕರವಾಗಿರುತ್ತೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ.
ಇದೀಗ ನಾವೆಲ್ಲರೂ ಕೂತಲ್ಲಿಯೇ ನಮ್ಮೆಲ್ಲ ಮಾತು ಬೇರೆ ವಿಚಾರಗಳನ್ನು ಬಿಟ್ಟು 9 ಬಾರಿ ಪಂಚ ನಮಸ್ಕಾರವನ್ನು ಅಲ್ಲೇ ಹೇಳೋಣ. ವಿಶ್ವಕ್ಕೆ ಶಾಂತಿ, ವಿಶ್ವದಲ್ಲಿನ ಶಾಂತಿ ನೆಲೆಸಲಿ. ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮತ್ತು ಕುಟುಂಬಸ್ಥರಿಗೆ ನೆಮ್ಮದಿಯ ಬದುಕುಗಳಲ್ಲಿ ಪುಣ್ಯಕ್ಷೇತ್ರದ ಮೇಲೆ ಬಂದಿರುವಂಥ ಏನು ಷಡ್ಯಂತ್ರ ಇದೆಯೋ ಅದೆಲ್ಲ ದೂರವಾಗಿ ವಿಶ್ವದ ಎಲ್ಲ ಕಡೆ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮತ್ತೆ ಹಿಂದಿನಂತೆ ಪ್ರಜ್ವಲಿಸುತ್ತಿದೆ ಎನ್ನುವುದನ್ನು ಈಗಾಗಲೇ ತಿಳಿಸಿದ್ದಾರೆ. ಅದು ಮುಂದುವರಿಯುತ್ತೆ ಅಂತ ಹೇಳ್ತಾ ಇದೆಲ್ಲರೂ ಜೊತೆ ಸೇರಿ ಪಂಚ ನಮಸ್ಕಾರವನ್ನು ಕಳೆದುಕೊಂಡು ಆರಂಭಿಸೋಣ. ಎಲ್ಲರೂ ಕೂಡ ಜೊತೆಗಾಗಿ ಪಂಚ ನಮಸ್ಕಾರವನ್ನು ಆರಂಭಿಸಿ. ನಮೋ ಅನಂತಾಯ, ನಮೋ ಸಿದ್ಧಾಯ, ನಮೋ ಆರ್ಯಾಯ, ನಮೋ ಉವಚ್ಚಾಯ, ನಮೋ ಯೋಗೇ ಸೌವಸಾಹು, ನಮೋ ಅನಂತಾಯ, ರೆಡ್ ಕಾರ್ಡ್ ನಮೋ ಸಿದ್ಧಾಯ, ನಮೋ ಆರ್ಯಾಯ, ನಮೋ ಉವಚ್ಚಾಯ, ನಮೋ ಯೋಗೇ ಸೌವಸಾಹು, ನಮೋ ಅನಂತಾಯ, ಬ್ಲ್ಯಾಕ್ ಕಲರ್ ನಮೋ ಸಿದ್ಧಾಯ, ನಮೋ ಆರ್ಯಾಯ. ನಮ್ಮ ಭಾವಂತರು ಕಾವಂತರೆ ಎಗ್ಗುಲ್ಲ ಕಾವಂತರೆ ಎಗ್ಗುಲ್ಲ. ದಯವಿಟ್ಟು ಎಲ್ಲರೂ ಅಲ್ಲಿ ಕೂತ್ಕೊಳ್ಳಿ. बोले मंजुनाथ स्वामी भगवान की, बोले चंद्रनाथ स्वामी भगवान की, बोले अण्णप्ಪ स्वामी की, गोमटेश्वर स्वामी भगवान की, जैन धर्म की. ನಾವೆಲ್ಲ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಶ್ರೀ ದತ್ತಾತ್ರೇಯ ಜೈನ ತೀರ್ಥ ಕ್ಷೇತ್ರದ ಭಗವಾನ್ ಶಾಂತಿನಾಥ ಸ್ವಾಮಿ, ಭಗವಾನ್ ಚಂದ್ರನಾಥ ಸ್ವಾಮಿ, ಭಗವಾನ್ ಅನಂತನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕ್ಷೀರಾಭಿಷೇಕವನ್ನು ಏರ್ಪಡಿಸಿ ಮಹಾಮಾತೆ ಪದ್ಮಾವತಿ ಮನೆಯಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಿ ಬೃಹತ್ ವಾಹನ ಜಾಥವನ್ನು ಹಮ್ಮಿಕೊಂಡಿದ್ದು ಆ ವಾಹನ ಜಾಥೆ ಇದೀಗಾಗಲೇ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಂಜುನಾಥ ಸ್ವಾಮಿ ಮುಂಭಾಗದಲ್ಲಿದ್ದು ನಾವೆಲ್ಲ ಇದೀಗಾಗಲೇ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡ್ತಾ ಇದೀಗ ಒಂದು ಅಮೃತ ವರ್ಷ ಸೇರಿದ್ದೇವೆ. ಈ ಅಮೃತ ವರ್ಷಿಯ ಈ ಸಭಾ ಮಂಟಪದಲ್ಲಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಇದೀಗ ನಮಗೆಲ್ಲರೂ ಕೂಡ ಆಶೀರ್ವಚನ ಮಾಡಬೇಕು ಅಂತ ನಮ್ಮ ಕಾಲುಗಳು ನಮಗೆ ಆಸ್ತಿ, ನಮ್ಮ ಕಾಲುಗಳು ಕಾವಂತರೆ ಎಗ್ಗುಲ್ಲ ಕಾವಂತರೆ ಎಗ್ಗುಲ್ಲ. ದಯವಿಟ್ಟು ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ. ಇದೀಗಾಗಲೇ ನಾವೆಲ್ಲ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಶ್ರೀ ದತ್ತಾತ್ರೇಯ ಜೈನ ತೀರ್ಥ ಕ್ಷೇತ್ರದ ಭಗವಾನ್ ಶಾಂತಿನಾಥ ಸ್ವಾಮಿ, ಭಗವಾನ್ ಚಂದ್ರನಾಥ ಸ್ವಾಮಿ, ಭಗವಾನ್ ಅನಂತನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕ್ಷೀರಾಭಿಷೇಕವನ್ನು ಏರ್ಪಡಿಸಿ ಮಹಾಮಾತೆ ಪದ್ಮಾವತಿ ಮನೆಯಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಿ ಬೃಹತ್ ವಾಹನ ಜಾಥವನ್ನು ಹಮ್ಮಿಕೊಂಡಿದ್ದು ಆ ವಾಹನ ಜಾಥೆ ಇದೀಗಾಗಲೇ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಂಜುನಾಥ ಸ್ವಾಮಿ ಮುಂಭಾಗದಲ್ಲಿದ್ದು ನಾವೆಲ್ಲ ಇದೀಗಾಗಲೇ ಭಗವಂತನಲ್ಲಿ ಸ್ಮರಣೆಯನ್ನ ಮಾಡ್ತಾ ಇದೀಗ ಒಂದು ಅಮೃತ ವರ್ಷ ಸೇರಿದ್ದೇವೆ. ಈ ಅಮೃತ ವರ್ಷಿಯ ಈ ಸಭಾ ಮಂಟಪದಲ್ಲಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಇದೀಗ ನಮಗೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಶ್ರೀಮತಿ ಸುಪ್ರಿಯಾ ಶೇಖರಕುಮಾರ್ ಅವರು ಆಗಮಿಸ್ತಾರೆ. ಅವರಿಗೂ ಪ್ರೀತಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಆಗಮಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದೀಗ ಮೊದಲಿಗೆ ನಮ್ಮ ಪ್ರಯತ್ನದಂತೆ 3 ಪುರೋಹಿತರು ವೇದಿಕೆಗೆ ಬಂದು ಅವರಿಗೆ ನಮ್ಮ ಕ್ಷೇತ್ರ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳ ಪರವಾಗಿ ಆಗಮಿಸಿರುವ ಮತ್ತು ಉಭಯ ಜಿಲ್ಲೆಗಳಿಂದ ಆಗಮಿಸಿರುವ ಜೈನ ಬಾಂಧವರ ಜೊತೆ ಸೇರಿ ಏರ್ಪಡಿಸಿರುವಂತಹ ವಿಶೇಷ ಪೂಜೆಯ ಪ್ರಸಾದವನ್ನ ಮಂತ್ರಾಕ್ಷತೆ ಹೇಳುವುದರೊಂದಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ವಿನಂತಿಸಿದ್ದೇವೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾವಲರ ಪರವಾಗಿ, ಧರ್ಮಸ್ಥಳದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ
ನಾವೆಲ್ಲ ಅಸಂಖ್ಯಾತ ಜನ ಇವತ್ತು ಮಾನ್ಯ ವೀರೇಂದ್ರ ಕಾವಂದ್ರೆ ನಿಮ್ಮ ಜೊತೆಯಾಗಿದ್ದೇವೆ. ಧರ್ಮಸ್ಥಾನದ ಜೊತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ಮುಕ್ತಿಶ್ರೀ ಧರ್ಮಂ ಶ್ರೀಮಂತೋ ಮಧ್ಯೆ ಶರತ್ ಪ್ರಭುದೇವ ಏಕಪ್ರಣೋಪಾದಶ ಏ ವಿಷ್ಣು ಪ್ರತಿಷ್ಠಾಂಗಲದರ ಸತ್ತೋತ್ತರ ವಿಂಶತಿ ಶ್ರೀಕಾಲೇ ಪ್ರತಿರಾಶಿ ಪುರುಷ ಮಂಗಲೇ ಮಂಗಲ ಕೈಲಾಸೋ ಋಷಭಸ್ಯ ನಿವೃತ್ತಿಮಹೇ ವೇದಸ್ಯ ಪರಮಾಪರೇ ಚಂಪಾಯ ವಾಸಪೌತಿ ಸದ್ದಿನಗರೇ ಸನ್ನೇರಮೇಲೋರತ ಶೇಷಾನಾಮಪಿ ಪ್ರವರ್ತಯಂತಿ ಶಿಬಿರೇ ಶರಸ್ಯಾವತೋ ನಿರ್ವಾಣಾಮನಿಯ ಪ್ರಸಿದ್ಧ ವಿಭವ ಕರುಮುತ್ತೇ ಮಂಗಲ ಇತ್ತಂ ಶ್ರೀ ಜನಾಂಗಲಾಷ್ಟಮಿಗಂ ಸೌಭಾಗ್ಯ ಸಂಪತ್ಕರ ಕಲ್ಯಾಣೇಶು ಸರ್ವೇಷು ವಿರಾತೀತಂಗನಾಮ್ಯಃ ಯೇಷಂತಿ ಪುರಂತಿ ತೇಜಸುನೇ ಕರ್ಪಾತನಾಮೃತ ಲಕ್ಷ್ಮೀರಾಶೇರ್ಯಾಪಾರೀತಾ ನಿರ್ವಾಣ ಲಕ್ಷ್ಮೀರತೆ ಆರೋಗ್ಯಂ ಸತ್ವವಂತೋ ವಿಗತಭೂತಾಂ ಸಂಪದಂ ಕ್ಷಿತಿವಾನೋ ಮೂಲಾಮಂ ಭೂಮಿ ಭದ್ರಂ ಸಕಲಂ ದೇವಾಗ್ಯಬೋಧಿಂ ಸೌಮ್ಯ ಸೌಭಾಗ್ಯಂ ದೇವಮಂತ್ರೇ ವಿಭಯಹರಣಾಮಾರ್ಗಶೌರ್ಯಾಯೋ ದೀರ್ಘಾಯೋ ಶ್ರೀಕೇಯೋ ಪರದೇಶಾಕೆ ತುರಿಷ್ಠಾ ಪ್ರಸಿದ್ಧಿ ಸರ್ವೇ ಗ್ರಹ ಶುಭ ಏಕಾದಶಾಃ ಸುಪ್ರಸನ್ನಾ ವರದಾ ಶುದ್ಧಾತ್ಮಂ ಚಗೋದರ್ಪಣವಗ್ರಹಸ್ತೆ ಸೌಭಾಗ್ಯಪುತ್ರಮಿಲಾಂತಂತುವರ್ಗಂ ತಾನಾಮಂ ವಿಪರಚಂದ್ರಪದಾನುಕೂಲೋ ರತ್ನಸ್ಥತೆ ಸಕಲಮಂಗಲಮಾನೋತೋ ರತ್ನಸುಪ್ರೀತೋ ಸುಪ್ರಸನ್ನಾ ವರದಾತ್ಮಲಾಭವಂತೋ ದೀರ್ಘಾಯುಂ ಫಲವದ್ವಿರಾಜ್ಯವಿಭವಂ ಧಾನ್ಯಂತನ ಸಂಪದಂ ಕೀರ್ತಿಕ್ಷೇಮಕ ಮಹೋತ್ಸವಂ ರುದ್ರೋತ್ಸವಂ ಮಂಗಲಂ ಬಂಧುರು ಗೌರವಕಲಾಭಿವೃದ್ಧಿ ಜನಕಂ ಚಂದ್ರಾತಕಲ್ಪಸ್ತ್ರಿಯಂ ಶಾಂತಂ ಶಾಂತಿಗಿರೇಂದ್ರ ಶಾಂತಿಮಾರ್ಗಂ ಇಷ್ಟಾರ್ಥ ಸಂಸಿದ್ಧಿಯಂ ಸಕರ್ಮ ಶುಭಾಯವಾರೋಗ್ಯ ಐಶ್ವರ್ಯಾಮಗ್ರಸ್ತೋ ಧನಕರ್ಮ ಸಮೃದ್ಧಿಗ್ರಸ್ತೋ ದೀರ್ಘಾಯುಸ್ತೋ ಸಕಲ ಇಷ್ಟ बोले जगन्नाथ स्वामी भगवान की, बोले मंजुनाथ स्वामी भगवान की, अण्णप्ಪ ಸ್ವಾಮಿಗೆ, ಗೋಮಟೇಶ್ವರ ಸ್ವಾಮಿ ಭಗವಾನ್ की. ಬಂಧುಗಳೇ, ನಮ್ಮ ಜೊತೆಗೆ ವಿಶೇಷವಾಗಿ ನಮ್ಮ ವಿನಂತಿ ಮೇರೆಗೆ ಇಡೀ ನಮ್ಮ ಪೂಜ್ಯ ರಾಜಶೇಖರ ರೆಡ್ಡಿ ವೀರೇಂದ್ರ ಅವರು ಕುಟುಂಬಸ್ಥರೇ ಸೇರಿದ್ದಾರೆ. ಇದು ನಮಗೆಲ್ಲೂ ಕೂಡ ಇವತ್ತು ಖಂಡಿತ ನಮ್ಮ ತುಂಬಿ ಬಂದಿದೆ. ಅವರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೇ ಇರ್ತದೆ. ಮಾತ್ರ ನಾವೆಲ್ಲ ಇವತ್ತು ಜೊತೆ ಸೇರಿ ಶ್ರೀ ರತ್ನಕ ಜಯಂತಿ ಕ್ಷೇತ್ರದ ಬೃಹತ್ ವಾಹನ ಜಾಥಾದಲ್ಲಿ ಪಾಲ್ಗೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಇದೀಗ ನಮ್ಮ ಸಮಸ್ತ ಜೈನ ಬಾಂಧವರ ಪರವಾಗಿ ಅವರಿಗೆ ಪ್ರೀತಿಯ ಗೌರವವನ್ನು ನಮ್ಮ ಸಮಸ್ತ ಜೈನ ಬಾಂಧವರ ಪರವಾಗಿ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈಗ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಪೂಜ್ಯರ ಈಗಾಗಲೇ ನಮಗೆ ಬಂದಿದೆ. ಇದು ಯಾವುದೇ ಸಮಿತಿಗಳು ಮಾಡಿಲ್ಲ. 71 ಗ್ರಾಮಗಳ ಎಲ್ಲರೂ ಕೂಡ ನಮ್ಮ ನಾಯಕಿಯರೇ, ಅವರೆಲ್ಲ ಜೊತೆ ಸೇರಿ ನಾವೆಲ್ಲ ಇವತ್ತು ಬಂದಿದ್ದೇವೆ. ಹಾಗೆ ಉಭಯ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಸಂತೋಷ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಅಂತ ಹೇಳ್ತಾ ಇದೀಗ ನಮ್ಮ ಎಲ್ಲರೂ ಜೊತೆ ಸೇರಿ ಎಲ್ಲ ಪರವಾಗಿ ಶ್ರೀಫಲವನ್ನು ಅರ್ಪಣೆ ಮಾಡಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಬಂಧುಗಳೇ, ಇದೀಗ ನಮ್ಮೆಲ್ಲರ ಪರವಾಗಿ ಯಾರು ಕೂಡ ಮಾತಾಡ್ಲಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಪೂಜ್ಯರೊಂದಿಗೆ ಇದ್ದೇವೆ ಅನ್ನುವಂಥ ಒಂದು ಅಂಬೋಣಕ್ಕಾಗಿ ಮಾತ್ರ ಬಂದಿದ್ದೇವೆ. ಆದ್ರಿಂದ ಎಲ್ಲರ ಸಹಮತ ಇಷ್ಟೇ, ಪೂಜ್ಯರಿಗೆ ಖಂಡಿತವಾಗಿಯೂ ಸತಾಯುಷಿಯಾಗಿ ಸೇವೆ ಮಾಡುವಂಥ ಶಕ್ತಿ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಭಗವಾನ್ ಚಂದ್ರನಾಥ ಸ್ವಾಮಿ ಮತ್ತು 24 ತೀರ್ಥಂಕರು, ಮಾಮಾತೆ ಪದ್ಮಾವತಿ ಅಮ್ಮ ನೀಡಲಿ ಅಂತ ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೀಗ ನಮ್ಮೆಲ್ಲರ ಪರವಾಗಿ ಇದುವೇ ಸ್ನೇಹದ ಮಾತು ಅಂತ ಹೇಳ್ತಾ, ಇದೀಗ ಪೂಜ್ಯರೇ ನಮ್ಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಚಂದ್ರನಾಥಾಯ ನಮಃ. ಭಗವಾನ್ ಬಾಲವನ್ನು ಮತ್ತು ನಮ್ಮ ಅಕ್ಷರದರ್ಶಿ ಸ್ವಾಮಿಯಲ್ಲಿ ಧನುದಾದಲ್ಲಿ ಗಣಪತಿಯಲ್ಲಿ ಪ್ರಾರ್ಥಿಸಿ ಅನ್ನದಾಗಿ ಸ್ಮರಿಸಿ, ನೀವೆಲ್ಲರೂ ಕೂಡ ಇವತ್ತು ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಬಂದಿದ್ದೀರಿ. ಇದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಬಹಳ ಸಂತೋಷದಿಂದ ನಮ್ಮ ಕುಟುಂಬದ ಕೂಡ ಧನ್ಯವಾದಗಳು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಇಲ್ಲಿ ಎದುರುಗಡೆ ಟಿ ವಿ ಇದ್ದಾರೆ ಮತ್ತು ಇವರೆಲ್ಲಿದ್ದಾರೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ನಾವು ಮತ್ತೆ ಸಣ್ಣ ಮಾತಾಡಿದ್ರೆ ದೊಡ್ಡ ವಿಷಯ ಆಗುತ್ತೆ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ಮಾತು ಹೇಳ್ತಾರೆ, ಎಷ್ಟು ದೂರದವರು ಬಂದರೂ ಕೂಡ ಹತ್ತಿರದವರು ಯಾಕೆ ಬರ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಹಾಗಾಗಿ ನಮ್ಮ ಈ ಎಲ್ಲ ಸಮಾಜದವರು ಒಟ್ಟಾಗಿ ಹೀಗೆ ಬಂದಿರುವಂಥ ನನಗೆ ತುಂಬ ನಮ್ಮ ಕುಟುಂಬದವರು ತುಂಬ ಸಂತೋಷ ಆಗಿದೆ. ನಾವು ತುಂಬ ಅದೃಷ್ಟವಂತರು ಈ ಕುಟುಂಬದಲ್ಲಿ ಹುಟ್ಟಿ. ಸಾಮಾನ್ಯ ಧರ್ಮಸ್ಥಳದಲ್ಲಿ ಜನ್ಮ ತರಬೇಕಾದ್ರೆ ಬಹಳ ದೊಡ್ಡ ಪುಣ್ಯ ಮಾಡಿರಬೇಕಾದ್ರೆ ನನ್ನ ಸಹೋದರರು ನಾವೆಲ್ಲ ಬಹಳ ಪುಣ್ಯ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ನಮ್ಮ ಸ್ವಾಮಿಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ನೀವೆಲ್ಲರೂ ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಬಂದಿದ್ದೀರಿ. ಶಿವಲಿ ಅಥಣಿಯಲ್ಲಿ ಮೊನ್ನೆ 10,000 ಮಂದಿ ಸೇರಿದ್ರು. ಅವರು ಎಲ್ಲರೂ ಕೂಡ ಒಬ್ಬರು ಇಲ್ಲಿ ಇದು ಕೊಟ್ಟು ರೈನ್ ಕೋಟ್ ಕೊಟ್ಟಿದ್ದಾರೆ, 10,000 ರೈನ್ ಕೋಟ್ ಹಾಕಿ ಒಬ್ಬರು ಅಲ್ಲಾಡಲಿಲ್ಲ ಅಂತೆ. ಎಲ್ಲರೂ ಮಳೆಗೆ ಹೆದರಿದೆ, ಮಳೆಯಲ್ಲಿ ನಿಂತುಕೊಂಡು ಕಳೆದಾಮದಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಘೋಷಣೆ ಮಾಡಿದರು, ನಿಮ್ಮ ಜೊತೆಗೆ ಇದ್ದೇವೆ ಅಂತ. ನಮ್ಮ ಈ ಮಾತು ನನಗೆ ತುಂಬ ಇಷ್ಟ ಆಗ್ತದೆ. ಯಾಕಂದರೆ ನಮಗೆ ಈ ಕಾರಣದಿಂದಾಗಿ ನಿಮಗೆ ಈ ರೀತಿಯ ಅಭಿವ್ಯಕ್ತಿಗೆ ಅವಕಾಶ ಆಯಿತು ಅಂತ. ಇಲ್ಲಿ ನಿಮಗೆ ನಮ್ಮ ಮೇಲೆ ಪ್ರೀತಿ ಇರ್ಬೋದು, ಆದರೆ ಪ್ರೀತಿಯನ್ನು ತೋರಿಸುವಂಥ ಅವಕಾಶ ಇರಲಿಲ್ಲ. ಇವತ್ತು ಕೆಲವಾರು ಘಟನೆಗಳಿಂದಾಗಿ ನಿಮಗೆಲ್ಲ ಅಭಿವ್ಯಕ್ತಿ ಮಾಡಲಿಕ್ಕೆ ಕ್ಷೇತ್ರದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ, ನಿಮಗೆ ಯಾವತ್ತೂ ನಾನು ನಿಮ್ಮ ಒಟ್ಟಿಗೆ ಹೇಳಲಿಕ್ಕೆ ಅವಕಾಶ ಆಯಿತು ಅಂತ ಹೇಳಿ ಅಂತಿದ್ದೇನೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ಬೋದು, ನಮ್ಮ ಕುಟುಂಬದವರು ಧನ್ಯವಾದಗಳನ್ನು ಹೇಳ್ಬೋದು. ಯಾಕೆಂದರೆ ನೀವೆಲ್ಲ ಇಷ್ಟು ಸಂಘಟಿತರಾಗಿ ಇಷ್ಟು ಒಗ್ಗಟ್ಟಾಗಿ ನೀವು ಬಂದಿದ್ದೀರಿ. ನಾನಾ ವಾಹನಗಳಲ್ಲಿ ಬಂದಿದ್ದೀರಿ, ನಾನಾ ಇಲ್ಲಿ ಗೇಟಿನ ಈಚೆಗೆ ಜಾತ್ರೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅವರನ್ನು ಸಲ್ಲಿಸ್ತಾ ಈ SIT ಅಂತ ಏನು ಮಾಡಿದರೆ ಅದನ್ನು ತುಂಬ ವಿಷಯಗಳು ಬರ್ತಾ ಇದೆ, ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಆ ಹೊರಗೆ ಬಂದ ವಿಷಯಗಳೆಲ್ಲ ನಮಗೆ ಪೂರಕವಾಗಿರಲಿ, ನಮಗೆಲ್ಲ ಸ್ವಾಮಿಯ ಅನುಗ್ರಹ ಇರಲಿ, ಅಣ್ಣಪ್ಪ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಪೂಜ್ಯರ ಅಮೃತ ನುಡಿ ನಮ್ಮೆಲ್ಲರಿಗೂ ಕೂಡ ಅಮೃತ ಸಿಂಚನ. ಎಲ್ರಿಗೂ ಊಟಕ್ಕೆ ವ್ಯವಸ್ಥೆ, ದಯವಿಟ್ಟು ಊಟ ಮಾಡಿ ಹೋಗುದು. ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ ಖಂಡಿತವಾಗಿಯೂ ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇದೆ. ಆ ಸತ್ಯ ಇದೀಗ ಒಂದೊಂದೇ ಹೊರ ಬರ್ತಾ ಇದೆ. ಆ ಸತ್ಯದ ಒಂದು ಸತ್ವ ಪರೀಕ್ಷೆಯಲ್ಲಿ ನಮ್ಮ ಕ್ಷೇತ್ರ ಮತ್ತಷ್ಟು ಬೆಳಗಲಿ. ಪೂಜ್ಯರಿಗೆ ಖಂಡಿತವಾಗಿಯೂ ಶಾಂತಿ ನೆಮ್ಮದಿಯ ಬದುಕು ಸಿಗಲಿ. ಕುಟುಂಬಸ್ಥರೆಲ್ಲರೂ ಬಹಳ ಸಂತೋಷಕರವಾಗಿರುವಂತಹ ಆ ಕ್ಷಣವನ್ನ ನಾವು ಯಾವತ್ತೂ ಕೂಡ ನೋಡ್ತಾ ಇದ್ದೇವೆ. ಇನ್ನೂ ಅದೇ ನೋಡುವಂತ ಶಕ್ತಿ ನಮ್ಮೆಲ್ಲರಲ್ಲಿ ಬರಲಿ ಅಂತ ನಮ್ಮೆಲ್ಲರ ಪರವಾಗಿ ಒಂದು ಬಾರಿ ಘೋಷಣೆಯನ್ನು ಕೂಗ್ತಾ ಈ ಕಾರ್ಯಕ್ರಮ ಕೊನೆಗೊಳಿಸ್ತೇವೆ. बोले मंजुनाथ स्वामी भगवान की, बोले चंद्रनाथ स्वामी भगवान की, बोले अण्णप्ಪ ಸ್ವಾಮಿಗೆ, विश्व धर्म की, त्याग धर्म की, ಶಾಂತಿ ಧರ್ಮ की. ಬಂಧುಗಳೇ, ಇವತ್ತು ಸುಮಾರು ನಾವು ನಿರೀಕ್ಷೆ ಮಾಡಿದ್ದು ಪೂಜ್ಯರೇ ಒಂದು 200ರಿಂದ 250 ವಾಹನ ಬರ್ಬೋದು ಅಂತೇಳಿ. ಯಾಕಂದ್ರೆ ಕೇವಲ 4 ದಿನಗಳಲ್ಲಿ ಯಾರಿಗೂ ನಾವು ಸಮಿತಿಯನ್ನ ಮಾಡದೆ ಫೋನ್ ಮಾಡಿದ್ರು ಸುಮಾರು 580 ಲೆಕ್ಕ ಸಿಕ್ಕಿತ್ತು. ಮತ್ತು ಕೂಡ ಹೆಚ್ಚು ಬಂದಿದೆ, ಅದು ಗೊತ್ತಾಗಿಲ್ಲ. ಯಾಕಂದ್ರೆ ನಮ್ಗೆ ಬೆಳಗ್ಗೆ ಬಸದಿಯಿಂದ ಹೊರಟವರು ನೋಡ್ತೇವೆ, ನಮ್ಮ
ಮೊದಲ ವಾಹನ ಲಾಯ್ಲದ ಹತ್ರ ಇದೆ. ಮತ್ತೆ ನಮ್ಗೆ ಲೆಕ್ಕ ಸಿಕ್ಕಿಲ್ಲ, ಮತ್ತೆ ಮಧ್ಯೆ ಮಧ್ಯೆ ಸೇರ್ಕೊಂಡು ಈ 580ಕ್ಕಿಂತ ಹೆಚ್ಚು ನಮ್ಗೆ ಲೆಕ್ಕ ಸಿಕ್ಕಿದೆ 580, ಅದಕ್ಕಿಂತ ಹೆಚ್ಚು ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಎಲ್ಲರ ಒಂದು ಸಂಘಟನೆ ಮತ್ತಷ್ಟು ಬಲಗೊಂಡಿದೆ. ಅದರಿಂದಾಗಿ ಇದು ನಮ್ಮ ಸಮಾಜದ ಆಸ್ತಿ, ಪೂಜ್ಯರೊಂದಿಗೆ ನಾವಿದ್ದೇವೆ ಅನ್ನೋದೇ ನಮ್ಗೆಲ್ಲರಿಗೂ ಇದೊಂದು ಸಂತೋಷಕರವಾದ ವಿಚಾರ ಅಂತ ಹೇಳ್ತಾ ಇದೀಗ ಈ ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತಿದ್ದೇವೆ. ಎಲ್ಲರ ಪರವಾಗಿ ಶಶಿಕಿರಣ್ ಅವರು ಪ್ರೀತಿಯ ಧನ್ಯವಾದ ಸಲ್ಲಿಸುವುದೊಂದಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೇವೆ. ನಾವೆಲ್ಲರ ಪರವಾಗಿ ಪೂಜ್ಯರು ಇವರಿಗೆ ಒಂದು ಶಾಲು ಹಾಕಿ, ಮತ್ತೇನಲ್ಲ ಇದು ಸಮಿತಿ ಅಂತಲ್ಲ, ನಮ್ಮೆಲ್ಲರ ಪರವಾಗಿ ಎಲ್ಲರನ್ನು ಕರೀಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅವರಿಗೆ ಒಂದು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಇದೆಲ್ಲರ ಪರವಾಗಿ ಅವರಿಗೊಂದು ಗೌರವ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇದೀಗ ಅವರು ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಧನ್ಯವಾದ ಆದ ಬಳಿಕ ಮತ್ತೊಮ್ಮೆ ನೆನಪಿಸ್ತೇವೆ, ಎಲ್ಲರೂ ನಾವು ಜೊತೆಯಾಗಿ ಭಗವಾನ್ ಚಂದ್ರನಾಥ್ ಸ್ವಾಮಿ ಬಸದಿಗೆ ಹೋಗುವುದು, ಅಲ್ಲಿ ಹೋಗಿ ಕೂತು 9 ಬಾರಿ ನಮೋಕಾರ ಮಂತ್ರವನ್ನು ಪಠನೆ ಮಾಡುವುದು, ಆ ಬಳಿಕ ಗಂಧೋದಕವನ್ನು ಸ್ವೀಕರಿಸಿ ಅಲ್ಲಿಯೇ ನಮ್ಮ ಭೋಜನಾಲಯಕ್ಕೆ ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ನಾವು ನಮ್ಮ ಊರಿಗೆ ತೆರಳುವಂತ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಇದೀಗ ಶಶಿಕಿರಣ್ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಬೆಳ್ತಂಗಡಿ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಸದ್ಧರ್ಮ ಬಂಧುಗಳು ಒಟ್ಟುಗೂಡಿ ನಾವೊಂದು ಕಳೆದ 10 ದಿನದ ಮುಂಚೆ ಒಂದು ವಾಹನ ಜಾಥಾ ಮಾಡುವ ಅನ್ನುವಂಥ ಅಪೇಕ್ಷೆಯನ್ನು ನಾವೆಲ್ಲರೂ ಸಂಘಟಕರು ಎಲ್ಲರೂ ಇಲ್ಲಿ ಇರುವಂತಹ ಎಲ್ಲ ಸದ್ಧರ್ಮ ಬಂಧುಗಳು ಆಲೋಚನೆ ಮಾಡುವಾಗ ನಮಗೆ ಒಂದು 250 ವಾಹನಗಳು ಬರಬಹುದು ಅನ್ನುವಂಥ ನಿರೀಕ್ಷೆ ಇದ್ದರೂ ಇವತ್ತು 580ಕ್ಕಿಂತಲೂ ಹೆಚ್ಚು ವಾಹನಗಳು ಬಂದು ತಮ್ಮ ಅಭಿಮಾನವನ್ನು, ಕಾವಂದರ ಮೇಲಿರುವಂತಹ ಅಭಿಮಾನವನ್ನು ಎಲ್ಲರೂ ತೋರಿಸಿದ್ದೀರಿ. ನಮ್ಮ ಕಾವಂದರು ನಮಗೆ ಹೆಮ್ಮೆ ಎನ್ನುವ ಧ್ಯೇಯ ಉದ್ದೇಶದಿಂದ ನಾವು ಹೊರಟಂತಹ ಈ ಜಾಥಾದ ಈ ಒಂದು ಸಮಾವೇಶಕ್ಕೆ ಪೂಜ್ಯ ಕಾವಂದರು ಆಶೀರ್ವಾದವನ್ನು ನೀಡಿ ನಮಗೆ ಹರಿಸಿದ್ದಾರೆ. ಅವರಿಗೆ ಎಲ್ಲ ಸೇರಿದ ಸದ್ಧರ್ಮ ಬಂಧುಗಳ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗಿರುವಂತಹ ಮಾತೃಶ್ರೀ ಹೇಮಾವತಿ ಅಮ್ಮನವರು, ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಇಲ್ಲಿ ಸೇರಿರುವಂತ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಸಮಾವೇಶದಲ್ಲಿ ಇರುವಂತಹ ಕಾವಂದರ ಕುಟುಂಬದ ಎಲ್ಲರಿಗೂ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ವಾಹನ ಜಾಥಾ ಹೊರಡುವಂತಹ ಸಂದರ್ಭದಲ್ಲಿ ನಮ್ಗೆ ಟ್ರಾಫಿಕ್ ಪೊಲೀಸ್ನವರು ಬಹಳ ಅತ್ಯುತ್ತಮವಾದಂತಹ ನಮ್ಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮಾಧ್ಯಮದ ಮಿತ್ರರು ನಮ್ಮೊಂದಿಗಿದ್ದಾರೆ, ಅವರಿಗೂ ಎಲ್ರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸದ್ಧರ್ಮ ಬಂಧುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ 81 ಗ್ರಾಮ ಮತ್ತು ಉಭಯ ಜಿಲ್ಲೆಯ ನಮಗೆ ನಾವೇ ಧನ್ಯವಾದಗಳನ್ನು ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡೋಣ. ಯಾಕಂದ್ರೆ ನಾವೆಲ್ಲ ಜೊತೆ ಸೇರಿ ಪೂಜ್ಯರೊಂದಿಗಿದ್ದೇವೆ ಅನ್ನೋದನ್ನು ತೋರಿಸಿದ್ದೇವೆ. ಆದ್ರಿಂದ ಎಲ್ಲರಿಗೂ ಮತ್ತೊಮ್ಮೆ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀಗ ನಮ್ಮೆಲ್ಲರ ಪಯಣ ಭಗವಾನ್ ಚಂದ್ರನಾಥ ಸ್ವಾಮಿಯ ಬಸದಿ ಹತ್ತ ತೆರಳೋಣ. ಅಲ್ಲಿ ಹೋಗಿ 9 ಬಾರಿ ಪಂಚ ನಮಸ್ಕಾರವನ್ನು ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದೆ ಬಂದು ನೀವೆಲ್ಲ ಹಿಂದೆ ಅವ್ರು ಫಾಲೋ ಮಾಡಿ ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಡಿ.
ಬನ್ನಿ
ಕ್ಷೇತ್ರ ಇರ್ಬೋದು. ಇವತ್ತು ಲಕ್ಷಾಂತರ ಮಹಿಳೆಯರ ಕುಟುಂಬಕ್ಕೆ ಇವತ್ತು ದಾರಿದೀಪವಾಗಿದ್ದಾರೆ. ಇವತ್ತು ಅವರ ಬಾಳನ್ನ ಅವರ ಮನೆಯ ನಡೆಸ್ತಕ್ಕಂಥ ಸರ್ವಶಕ್ತಿಯನ್ನ ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕುವುದು ಹೇಗೆ ಎಂಬುದನ್ನ ಧರ್ಮಸ್ಥಳ ಗ್ರಾಮೋದ್ಯೋಗ ಸಮಿತಿಯ ವತಿಯಲ್ಲಿ ಇವತ್ತು ಅವರಿಗೆ ತಿಳಿಸಿಕೊಟ್ಟಿದ್ದಾರೆ.
ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಕಾವಂದರ ಸಮಯವನ್ನು ಕೂಡ ಕೇಳಿದ್ದೇವೆ. ಧರ್ಮಾಧಿಕಾರಿಗಳು 4 ಗಂಟೆಗೆ ಸಮಯವನ್ನು ಕೊಟ್ಟಿದ್ದಾರೆ. ಪಕ್ಷದ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರು, ಶಾಸಕ ಮಿತ್ರರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಹಾಲಿ ಮತ್ತು ಮಾಜಿ ಸದಸ್ಯರುಗಳು, ಜೊತೆಯಲ್ಲಿ ಅಭಿಮಾನಿಗಳು, ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಇವತ್ತು ಬಂದು ನಿಂತಿದ್ದೇವೆ. ಬಾಲ್ಯದಿಂದನೂ ಕೂಡ ನಾವೆಲ್ಲರೂ, ಅದರಲ್ಲೂ ವಿಶೇಷವಾಗಿ ನನಗೆ ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿನೂ ಕೂಡ ಎಷ್ಟೋ ಸಲ ನಾನು ಮನಸ್ಸಿಗೆ ಅನಿಸ್ದಾಗಲೆಲ್ಲ ಕೂಡ ನಾನು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಕುಟುಂಬದ ಸಮೇತರಾಗಿ. ಇವತ್ತು ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಯಾವುದೇ ರಾಜಕೀಯದ ಉದ್ದೇಶಕ್ಕೆ, ಲಾಭಕ್ಕೋಸ್ಕರ ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ. ಧರ್ಮ ಉಳಿಬೇಕು. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ, ಭೋಜಣ್ಣ ಅವರು ಹೇಳ್ದಂಗೆ ಶ್ರೀ ಕ್ಷೇತ್ರ ಹತ್ತತ್ರ 700-800 ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಇವತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು, ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದ ಹುನ್ನಾರಗಳು, ಷಡ್ಯಂತ್ರಗಳು ಹಲವಾರು ದಿನಗಳಿಂದ ಮಾಧ್ಯಮದ ಮಿತ್ರರು ತಾವು ಕೂಡ ರಾಜ್ಯದ ಜನತೆಗೆ ಇದನ್ನು ತೋರಿಸ್ಕೊಳ್ತಾನೆ ಬಂದಿದ್ದೀರಿ. ನಾನು ಕಳೆದ 2 ದಿನದಿಂದನೂ ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮದ ಮಿತ್ರರಿಗೆ ಅನಂತ ಅಭಿನಂದನೆಗಳ ಸಲ್ಲಿಸಿದೆ. ಅದಕ್ಕೆ ಕಾರಣ ತಾವುಗಳು ಸ್ಥಳೀಯವಾಗಿ ಕೆಲವೊಂದಷ್ಟು ಗ್ರೌಂಡ್ ರಿಪೋರ್ಟ್ನ ಇರ್ತಕ್ಕಂಥ ವಾಸ್ತವಾಂಶಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಡೀ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಸರ್ಕಾರಕ್ಕೂ ಕೂಡ ಎಚ್ಚೆತ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಕಡೆಯಿಂದ ನಿಮ್ಮ ಈ ಒಂದು ಹೋರಾಟಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇನ್ಯಾವುದೇ ಕಾವಂದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹಲವಾರು ದಿನಗಳ ಈ ಒಂದು ಪ್ರಕರಣದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ಬೇಸರ ಉಂಟಾಗಿದ್ರು, ನೋವು ಉಂಟಾಗಿದ್ರು, ಆಘಾತ ಆಗಿದ್ರು ಕೂಡ ಅದನ್ನು ಹೊರಗಡೆ ಅವರು ತೋರಿಸ್ಕೊಳ್ದಿರ ಅತ್ಯಂತ ತಾಳ್ಮೆಯಿಂದ, ಸಮಾಧಾನದಿಂದ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದ ಜೊತೆಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸ ಇವತ್ತಷ್ಟೇ ಅಲ್ಲ, ಈ ಹಿಂದೆಯೂ ಕೂಡ ಬಹಳ ದಿನಗಳ ಹಿಂದೆ ಯಾವಾಗ ಈ ಪ್ರಕರಣ ಹೊರಗೆ ಬಂತು ಆಗ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನು ಮಾಡಿ ನೈತಿಕವಾದಂಥ ಒಂದು ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ ಇಡಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ. ಪಕ್ಷದ ಎಲ್ಲ ಶಾಸಕ ಮಿತ್ರರು, ನಾಯಕರು, ಮುಖಂಡರು, ಕಾರ್ಯಕರ್ತರು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ನೈತಿಕವಾದಂಥ ಬೆಂಬಲ ಮತ್ತೊಮ್ಮೆ ಅವ್ರಿಗೆ ಸೂಚಿಸಲಿಕ್ಕೆ ಬಯಸ್ತಾರೆ. ಭೇಟಿ ಈಗ ಮಾಡಬೇಕಂದ್ರೆ 4 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. 4 ಗಂಟೆಗೆ ಟೈಮ್. ಷಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಆಗಲಿ, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ. ವಿಧಾನಮಂಡಲದ ಕಲಾಪದಲ್ಲಿ, ವಿಧಾನಸೌಧದ ಒಳಗಡೆ ಅಧಿವೇಶನ ನಡಿಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಇವತ್ತು ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ ನೀವು ಆಫ್ ದ ರೆಕಾರ್ಡು ಮೈಕನ್ನು ಹಿಡ್ದಿರ, ಆಫ್ ದ ರೆಕಾರ್ಡ್ ನೀವು ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು, SIT ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ. ಏಕೆಂದರೆ SIT ಅಂತಕ್ಕಂಥದ್ದನ್ನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಯಾರೋ ಒಬ್ಬ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ
ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ SITಯನ್ನು ರಚನೆ ಮಾಡಿ ಶ್ರೀ ಕ್ಷೇತ್ರದ ಒಂದು ಗೌರವವನ್ನು ಕಳಿತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಹಾಗಾಗಿ ಅಂತಿಮವಾಗಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು, ಜೊತೆಯಲ್ಲಿ ಸಂಪೂರ್ಣ JDS ಪಕ್ಷದ ಕಾರ್ಯಕರ್ತರು, ಮುಖಂಡರು, ಶಾಸಕ ಮಿತ್ರರು ಎಲ್ಲರೂ ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಭಕ್ತಾದಿಗಳು ನಾವೆಲ್ಲರೂ ಸೇರಿದಂತೆ ಭಕ್ತಾದಿಗಳ ಭಾವನೆ ಒಂದೇ. ಇವತ್ತೇನು ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ SITಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ, ತಾವುಗಳೇ ಅವ್ರಿಗೆ ಒಂದು ಹೆಸರನ್ನು ಕೊಟ್ಟರೆ ಮಾಸ್ಕ್ ಮ್ಯಾನ್ ಅಂತ, ಚಿನ್ನಯ್ಯ ಅಂತಕ್ಕಂಥವ್ರು, ಅದೆಂಥದ್ದು ಒಂದು ಬುರುಡೆ ತಗೊಂಬಂದು ಇಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನು ನೀವು ತನಿಖೆ ಮಾಡಬೇಕಾಗಿತ್ತು, ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು, ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. 17 ಕಡೆ ಎಲ್ಲೆಲ್ಲೋ ಜಾಗಗಳ ಕರ್ಕೊಂಡೋಗಿ ಡಿಗೌಟ್ ಮಾಡಿಸ್ತಾರೆ. ಅಂತಿಮವಾಗಿ ಏನೂ ಸಿಕ್ಕಲಿಲ್ಲ, ಅವರೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಕೇವಲ ಯಾರೋ ಒಬ್ಬ ಇಬ್ಬ 3 ಜನ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ, ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನ್ನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಮತ್ತೊಂದು ಮಾತು, ಇವತ್ತೇನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಸು, ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಅವ್ರಿಗೆ ಎಲ್ಲಿಂದ ಫಂಡ್ ಬಂತು, ಎಲ್ಲಿಂದ ಈ ರೀತಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಆಗ್ತಕ್ಕಂಥ ಒಂದಷ್ಟು ಎಪಿಸೋಡ್ಗಳನ್ನ ಜನ್ರೇಟ್ ಮಾಡಿದ್ರು. ಇವೆಲ್ಲವೂ ಕೂಡ ಪ್ಲಸ್ ಇವೆಲ್ಲವೂ ಕೂಡ ಈ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಆಗ್ರಹವನ್ನು ಮಾಡ್ತೇವೆ, ಒತ್ತಾಯವನ್ನು ಮಾಡ್ತೇವೆ ಅಂದರೆ ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸು ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಸತ್ಯ ಗೆಲ್ಲಬೇಕು. ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಣ್ಬಿಟ್ರೆ ಎಂಥ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು, ಗೆಲ್ಲುತ್ತೆ. ನಾನೇನು ಹೇಳೋಕ್ಕಾಗ್ತದೆ? SIT ಅವರು ಉತ್ತರ ಕೊಡಬೇಕು ಇದಕ್ಕೆ, ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡಬೇಕು ಇದಕ್ಕೆ. ಆ ತಲೆಬೂಡ ತಗೊಂಡು ಬಂದಂಥ ವ್ಯಕ್ತಿ ಅವ್ರಿಗೆ ನೀವು ಅಷ್ಟೆಲ್ಲ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದೆಲ್ಲ SIT ರಚನೆ ಮಾಡಬೇಕಾಗಿತ್ತಾ? ಇನ್ನೂ ಭಾಳ ಜನ ಇದ್ದಾರೆ ಇದರಿಂದ ಒಂದೊಂದೇ ಎಳೆಯಾಗಿ ರಾಜ್ಯದ ಜನತೆ ಮುಂದೆ, ಭಕ್ತಾದಿಗಳ ಮುಂದೆ ಇವೆಲ್ಲವೂ ಕೂಡ ಸತ್ಯತೆ ಹೊರಗೆ ಬರುತ್ತೆ. ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಧರ್ಮಸ್ಥಳ ಸತ್ಯಯಾತ್ರೆಯ ಮೂಲಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಕಾವಂದರ ಸಮಯವನ್ನು ಕೂಡ ಕೇಳಿದ್ದೇವೆ. ಧರ್ಮಾಧಿಕಾರಿಗಳು 4 ಗಂಟೆಗೆ ಸಮಯವನ್ನು ಕೊಟ್ಟಿದ್ದಾರೆ. ಪಕ್ಷದ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರು, ಶಾಸಕ ಮಿತ್ರರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಹಾಲಿ ಮತ್ತು ಮಾಜಿ ಸದಸ್ಯರುಗಳು, ಜೊತೆಯಲ್ಲಿ ಅಭಿಮಾನಿಗಳು, ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಇವತ್ತು ಬಂದು ನಿಂತಿದ್ದೇವೆ. ಬಾಲ್ಯದಿಂದನೂ ಕೂಡ ನಾವೆಲ್ಲರೂ, ಅದರಲ್ಲೂ ವಿಶೇಷವಾಗಿ ನನಗೆ ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿನೂ ಕೂಡ ಎಷ್ಟೋ ಸಲ ನಾನು ಮನಸ್ಸಿಗೆ ಅನಿಸ್ದಾಗಲೆಲ್ಲ ಕೂಡ ನಾನು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಕುಟುಂಬದ ಸಮೇತರಾಗಿ. ಇವತ್ತು ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಯಾವುದೇ ರಾಜಕೀಯದ ಉದ್ದೇಶಕ್ಕೆ, ಲಾಭಕ್ಕೋಸ್ಕರ ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ. ಧರ್ಮ ಉಳಿಬೇಕು. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ, ಭೋಜಣ್ಣ ಅವರು ಹೇಳ್ದಂಗೆ ಶ್ರೀ ಕ್ಷೇತ್ರ ಹತ್ತತ್ರ 700-800 ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಇವತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು
ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದ ಹುನ್ನಾರಗಳು, ಷಡ್ಯಂತ್ರಗಳು ಹಲವಾರು ದಿನಗಳಿಂದ ಮಾಧ್ಯಮದ ಮಿತ್ರರು ತಾವು ಕೂಡ ರಾಜ್ಯದ ಜನತೆಗೆ ಇದನ್ನು ತೋರಿಸ್ಕೊಳ್ತಾನೆ ಬಂದಿದ್ದೀರಿ. ನಾನು ಕಳೆದ 2 ದಿನದಿಂದನೂ ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮದ ಮಿತ್ರರಿಗೆ ಅನಂತ ಅಭಿನಂದನೆಗಳ ಸಲ್ಲಿಸಿದೆ. ಅದಕ್ಕೆ ಕಾರಣ ತಾವುಗಳು ಸ್ಥಳೀಯವಾಗಿ ಕೆಲವೊಂದಷ್ಟು ಗ್ರೌಂಡ್ ರಿಪೋರ್ಟ್ನ ಇರ್ತಕ್ಕಂಥ ವಾಸ್ತವಾಂಶಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಡೀ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಸರ್ಕಾರಕ್ಕೂ ಕೂಡ ಎಚ್ಚೆತ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಕಡೆಯಿಂದ ನಿಮ್ಮ ಈ ಒಂದು ಹೋರಾಟಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇನ್ಯಾವುದೇ ಕಾವಂದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹಲವಾರು ದಿನಗಳ ಈ ಒಂದು ಪ್ರಕರಣದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ಬೇಸರ ಉಂಟಾಗಿದ್ರು, ನೋವು ಉಂಟಾಗಿದ್ರು, ಆಘಾತ ಆಗಿದ್ರು ಕೂಡ ಅದನ್ನು ಹೊರಗಡೆ ಅವರು ತೋರಿಸ್ಕೊಳ್ದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದ ಜೊತೆಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸ ಇವತ್ತಷ್ಟೇ ಅಲ್ಲ, ಈ ಹಿಂದೆಯೂ ಕೂಡ ಬಹಳ ದಿನಗಳ ಹಿಂದೆ ಯಾವಾಗ ಈ ಪ್ರಕರಣ ಹೊರಗೆ ಬಂತು ಆಗ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನು ಮಾಡಿ ನೈತಿಕವಾದಂಥ ಒಂದು ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ ಇಡಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ. ಪಕ್ಷದ ಎಲ್ಲ ಶಾಸಕ ಮಿತ್ರರು, ನಾಯಕರು, ಮುಖಂಡರು, ಕಾರ್ಯಕರ್ತರು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ನೈತಿಕವಾದಂಥ ಬೆಂಬಲ ಮತ್ತೊಮ್ಮೆ ಅವ್ರಿಗೆ ಸೂಚಿಸಲಿಕ್ಕೆ ಬಯಸ್ತಾರೆ. ಭೇಟಿ ಈಗ ಮಾಡಬೇಕಣ್ಣ, 4 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. 4 ಗಂಟೆಗೆ ಟೈಮ್. ಷಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ. ವಿಧಾನಮಂಡಲದ ಕಲಾಪದಲ್ಲಿ, ವಿಧಾನಸೌಧದ ಒಳಗಡೆ ಅಧಿವೇಶನ ನಡಿಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಇವತ್ತು ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ ನೀವು ಆಫ್ ದ ರೆಕಾರ್ಡು ಮೈಕನ್ನು ಹಿಡ್ದಿರ, ಆಫ್ ದ ರೆಕಾರ್ಡ್ ನೀವು ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು, SIT ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ. ಯಾಕೆಂದರೆ SIT ಅಂತಕ್ಕಂಥದ್ದನ್ನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ SITಯನ್ನು ರಚನೆ ಮಾಡಿ ಶ್ರೀ ಕ್ಷೇತ್ರದ ಒಂದು ಗೌರವವನ್ನು ಕಳಿತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಹಾಗಾಗಿ ಅಂತಿಮವಾಗಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಸಂಪೂರ್ಣ JDS ಪಕ್ಷದ ಕಾರ್ಯಕರ್ತರು, ಮುಖಂಡರು, ಶಾಸಕ ಮಿತ್ರರು ಎಲ್ಲರೂ ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಭಕ್ತಾದಿಗಳು ನಾವೆಲ್ಲರೂ ಸೇರಿದಂತೆ ಭಕ್ತಾದಿಗಳ ಭಾವನೆ ಒಂದೇ. ಇವತ್ತೇನು ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ SITಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ, ತಾವುಗಳೇ ಅವ್ರಿಗೆ ಒಂದು ಹೆಸರನ್ನ ಕೊಟ್ರಿ, ಮಾಸ್ಕ್ ಮ್ಯಾನ್ ಅಂತ, ಚಿನ್ನಯ್ಯ ಅಂತಕ್ಕಂಥವ್ರು, ಅದೆಂಥದ್ದು ಒಂದು ಬುರುಡೆ ತಗೊಂಬಂದು ಇಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನು ನೀವು ತನಿಖೆ ಮಾಡಬೇಕಾಗಿತ್ತು, ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು, ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. 17 ಕಡೆ ಎಲ್ಲೆಲ್ಲೋ ಜಾಗಗಳ ಕರ್ಕೊಂಡೋಗಿ ಡಿಗೌಟ್ ಮಾಡಿಸ್ತಾರೆ. ಅಂತಿಮವಾಗಿ ಏನೂ ಸಿಕ್ಕಲಿಲ್ಲ, ಅವರೇ ಕನ್ಫೆಸ್ ಮಾಡ್ಕೊಳ್ತಾರೆ. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಕೇವಲ ಯಾರೋ ಒಬ್ಬ ಇಬ್ಬ 3 ಜನ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ, ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನ್ನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಮತ್ತೊಂದು ಮಾತು, ಇವತ್ತೇನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಸು, ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಅವ್ರಿಗೆ ಎಲ್ಲಿಂದ ಫಂಡ್ ಬಂತು, ಎಲ್ಲಿಂದ ಈ ರೀತಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಆಗ್ತಕ್ಕಂಥ ಒಂದಷ್ಟು ಎಪಿಸೋಡ್ಗಳನ್ನ ಜನ್ರೇಟ್ ಮಾಡಿದ್ರು. ಇವೆಲ್ಲವೂ ಕೂಡ ಪ್ಲಸ್ ಇವೆಲ್ಲವೂ ಕೂಡ ಈ ಸತ್ಯತೆ
ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಆಗ್ರಹವನ್ನು ಮಾಡ್ತೇವೆ, ಒತ್ತಾಯವನ್ನು ಮಾಡ್ತೇವೆ ಅಂದರೆ ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸು ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಸತ್ಯ ಗೆಲ್ಲಬೇಕು. ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಣ್ಬಿಟ್ರೆ ಎಂಥ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು, ಗೆಲ್ಲುತ್ತೆ. ನಾನೇನು ಹೇಳೋಕ್ಕಾಗ್ತದೆ? SIT ಅವ್ರು ಉತ್ತರ ಕೊಡಬೇಕು ಇದಕ್ಕೆ, ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡಬೇಕು ಇದಕ್ಕೆ. ಆ ತಲೆಬೂಡ ತಗೊಂಡು ಬಂದಂಥ ವ್ಯಕ್ತಿ ಅವ್ರಿಗೆ ನೀವು ಅಷ್ಟೆಲ್ಲ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದೆಲ್ಲ SIT ರಚನೆ ಮಾಡಬೇಕಾಗಿತ್ತಾ? ಇನ್ನೂ ಭಾಳ ಜನ ಇದ್ದಾರೆ ಇದರಿಂದ. ಒಂದೊಂದೇ ಎಳೆಯಾಗಿ ರಾಜ್ಯದ ಜನತೆ ಮುಂದೆ, ಭಕ್ತಾದಿಗಳ ಮುಂದೆ ಇವೆಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಬರುತ್ತೆ. ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರುಗಳೆಲ್ಲ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯಮಾಡಿ ಈ ವೇದಿಕೆಯ ಮುಂಭಾಗದಲ್ಲಿ ಹಾಗೂ ಪಕ್ಕದಲ್ಲಿ ಇರತಕ್ಕಂಥ ಕಾರ್ಯಕರ್ತರು ಹಾಗೂ ಮಂಜುನಾಥ ಸ್ವಾಮಿಯ ಭಕ್ತರು ದಯಮಾಡಿ ಈ ವೇದಿಕೆಯ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಕಾರ್ಯಕ್ರಮ ಸ್ವಲ್ಪ ತಡವಾಗ್ತಾ ಇದೆ, ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಇನ್ನೇನು ಕಾವಂದರನ್ನ ಭೇಟಿ ಮಾಡಿ ಕಾವಂದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ JDS ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳು JDS ಅಧ್ಯಕ್ಷರುಗಳು ಆಗಮಿಸಲಿದ್ದಾರೆ. ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದೊಂದು ಯಜಮಾನ್ರಿಗೆ ಬಾಕಿ ಎಲ್ಲರೂ ಯಾವ್ದು ಸರಿ ಚಂದ್ರ ಎಲ್ಲ ಬಂಧುಗಳ ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ದಯಮಾಡಿ ವೇದಿಕೆಯಲ್ಲಿ ಆಸೀನರಾಗಿ. ದಯಮಾಡಿ ಕೆಳಗಡೆ ಕೂರಕ್ಕಾಗವರು ದಯಮಾಡಿ ಕೆಳಗಡೆ ಕೂತ್ಕೊಳ್ಳಿ. ಕುರ್ಚಿಯ ವ್ಯವಸ್ಥೆ ಬೇಕಂತಂದ್ರೆ ಹಿಂದ್ಗಡೆ ಹೋಗ್ಬೇಕಾಗತ್ತೆ. ಮಧ್ಯದಲ್ಲಿ ಖಾಲಿ ಬಿಟ್ಟಿರೋ ಜಾಗದಲ್ಲಿ ತಾವೆಲ್ಲ ಆಸೀನರಾಗಬೇಕು. ಕೆಳಗಡೆ ಕೂರ್ತಕ್ಕಂಥವ್ರು ಶಾಸಕರು, ಮಾಜಿ ಶಾಸಕರುಗಳು ದಯಮಾಡಿ ಬೇಡಿಕೆಗೆ ಬನ್ನಿ. ಎಲ್ಲ ದಯವಿಟ್ಟು ಆಸೀನರಾಗಿ, ದಯಮಾಡಿ ಎಲ್ಲ ಆಸೀನರಾಗಿ. ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ಕಾವಂದ್ರ ಆಶೀರ್ವಾದ ಕೂಡ ಪಡೆದಿದ್ದೀರಿ. ಅವರು ಕೂಡ 4 ಗಂಟೆಗೆ ಸರಿಯಾಗಿ ಬರ್ತೀವಿ ಅಂತ ಹೇಳಿದ್ದಾರೆ ಕಾವಂದ್ರು. ತಾವೆಲ್ಲರೂ ಕೂಡ ಕಾವಂದ್ರ ಆಶೀರ್ವಾದವನ್ನ ಪಡೆಯಬೇಕಾಗಿ ವಿನಂತಿ ಮಾಡ್ತೇವೆ. ದಯಮಾಡಿ ದೇವರ ಮಂಜುನಾಥ ಸ್ವಾಮಿಯ
ದರ್ಶನವನ್ನು ಮಾಡದೇ ಇದ್ದವರು ಯಾರು ಇದ್ರೆ ದರ್ಶನಕ್ಕೆ ದೇವಸ್ಥಾನದ ಬಲಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ತಮಗೋಸ್ಕರ. ಅಲ್ಲಿಂದ ತಮ್ಮನ್ನೆಲ್ಲ ಬಿಡ್ತಾರೆ. ದಯಮಾಡಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ದರ್ಶನ ಮಾಡದೇ ಇದ್ದವರು ದಯಮಾಡಿ ಆಸೀನರಾಗಿ, ಇಲ್ಲಿ ಯಾರು ನಿಲ್ಬಾರ್ದು. ದಯಮಾಡಿ ಆಸೀನರಾಗಿ ದಯವಿಟ್ಟು ನಿಲ್ಲಿ. ದಯಮಾಡಿ ಇದನ್ನ ನಾವು ರಾಜಕೀಯ ವೇದಿಕೆ ಮಾಡಬಾರ್ದು. ಇದು ಶ್ರೀ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಶಿಸ್ತನ್ನ ಪಾಲನೆ ಮಾಡಬೇಕಾಗ್ತದೆ, ಅನ್ಯತಾ ಭಾವಿಸಬೇಡಿ. ದಯಮಾಡಿ ಎಲ್ಲರೂ ಕೂಡ ಇಲ್ಲಿ ನಿಂತು ಬಲಭಾಗದಲ್ಲಿ ನಿಂತಿರೋ ದಯಮಾಡಿ ಆಸನದಲ್ಲಿ ಕೂತ್ಕೊಳ್ಳಿ. ಜಿಲ್ಲಾ ಅಧ್ಯಕ್ಷರುಗಳು ಬಂದಿದ್ರೆ ದಯಮಾಡಿ ಜಿಲ್ಲಾ ಅಧ್ಯಕ್ಷರುಗಳು ವೇದಿಕೆ ಮೇಲ್ಭಾಗ ಬನ್ನಿ. ವಿವಿಧ ಜಿಲ್ಲೆಗಳ ಅಧ್ಯಕ್ಷರುಗಳು ಬಂದಿದ್ರೆ ದಯಮಾಡಿ ಬನ್ನಿ. ಮನೆಯ ಮೇಲ್ ಬನ್ನಿ. ಇಲ್ಲ ಹೊರಗಡೆ ಇರೋರು ದಯಮಾಡಿ ಒಳಗಡೆ ಬನ್ನಿ. ದಯಮಾಡಿ ಎಲ್ಲ ದಯಮಾಡಿ ಕಾರ್ಯಕ್ರಮ ಇದೆ. ನಾವು ಬಂದಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ತಾವೆಲ್ಲ ಬಂದಿದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಲಿದ್ದಾರೆ. ಕಾವಂದ್ರು ತಮ್ಮನ್ನೆಲ್ಲ ಕುರಿತು ಮಾತನಾಡಿ ಆಶೀರ್ವಾದ ಮಾಡಲಿದ್ದಾರೆ. ದಯಮಾಡಿ ತಾವೆಲ್ಲ ವೆಹಿಕಲ್ ಕಡೆ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ದಯಮಾಡಿ ಯಾರು ಹೋಗ್ಬೇಡಿ. ಈ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಮುಗಿದೋಗುತ್ತೆ. ಈ ಕಾರ್ಯಕ್ರಮ ಮುಗಿದ ಮೇಲೆ ತಾವೆಲ್ಲರೂ ಕೂಡ ಇಲ್ಲಿಂದ ನಿರ್ಗಮಿಸಬಹುದು. ಮತ್ತೆ ಯಾರಾದ್ರೂ ಇಲ್ಲಿ ಉಳಿಯೋಕೆ ಅಪೇಕ್ಷೆ ಪಟ್ರೆ ಅಂತವ್ರನ್ನ ಉಳಿತೀವಿ ಅಂತ ಹೇಳಿದ್ರೆ ನಮಗೆ ತಿಳಿಸಿದ್ರೆ ಅವ್ರು ಉಳಿಯೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ. ದಯಮಾಡಿ ಎಲ್ಲ ಒಳಗಡೆ ಬರ್ಬೇಕು. ದಯಮಾಡಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಿಟ್ಟು ಬಾಕಿಯವ್ರು ಯಾರು ಮೇಲೆ ಬರಬೇಡಿ. ದಯಮಾಡಿ ಬರಬೇಡಿ ಪ್ಲೀಸ್. ಇಲ್ಲಿ ಬಲಭಾಗದಲ್ಲಿ ನಿಂತಿರೋರು ದಯವಿಟ್ಟು ಹೋಗಿ, ದಯವಿಟ್ಟು ಆ ಕಡೆ ಬನ್ನಿ, ದಯವಿಟ್ಟು ಪ್ಲೀಸ್ ಬನ್ನಿ. MLA SMLA ಬಿಡಿ, ಅವರಿಗೆ ಇಲ್ಲಿ ಬಿಡಿ, ಜಾಗ ಬಿಡಿ. ಜಿಲ್ಲಾಧ್ಯಕ್ಷರಿದ್ರೆ ಬನ್ನಿ. ದಯವಿಟ್ಟು ಸಹಕಾರ ಮಾಡಿ. ದಯಮಾಡಿ ಶಿಸ್ತು ಪಾಲನೆ ಮಾಡಿ. ಫೋಟೋ ನಿಖಿಲ್ ಕುಮಾರ್ ಮೇಲೆ ಬರಕ್ಕೆ ಅವಕಾಶ ಮಾಡಿ. ದಯವಿಟ್ಟು ಯಾರು ಅವರು ಫಾಲೋ ಮಾಡಬೇಡಿ, ಜೊತೆಲಿ ಬರಬೇಡಿ. ದಯವಿಟ್ಟು ಶಾರದಾ ಅಪ್ಪಾಜಿ ಮೇಡಮ್ ಅವ್ರು ಬಂದ್ರೆ ದಯಮಾಡಿ ಈ ಕಡೆ ಬನ್ನಿ. ದಯವಿಟ್ಟು ಮೇಲೆ ಬನ್ನಿ. ಭದ್ರಾವತಿ ಬನ್ನಿ. ದಯವಿಟ್ಟು ಅಲ್ಲಿ ಯಾರು ಮೇಲೆ ಬರಬೇಡಿ ಅಪ್ಪ. ದಯವಿಟ್ಟು ಪ್ಲೀಸ್ ಬರಬೇಡಿ. ದಯವಿಟ್ಟು ಬರಬೇಡಿ. ಸ್ವಲ್ಪ ಇದು ನಮ್ಮ ರಾಜಕೀಯ ವೇದಿಕೆ ಅಲ್ಲ. ದಯಮಾಡಿ ಸಹಕಾರ ಮಾಡಬೇಕು. ಕಾವಂದ್ರು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ. ದಯವಿಟ್ಟು ನೀವು ಬಲಭಾಗದಲ್ಲಿದ್ದಾರೆ. ದಯಮಾಡಿ ಆ ಕಡೆ ಕೂತ್ಕೊಳ್ಳಿ. ದಯವಿಟ್ಟು ಪ್ಲೀಸ್ ಕೂತ್ಕೊಳ್ಳಿ. ದಯವಿಟ್ಟು ನೋಡಿ, ಇಲ್ಲಿ ಸ್ವಲ್ಪ ಶಿಸ್ತನ್ನ ಪಾಲನೆ ಮಾಡಬೇಕಾಗುತ್ತೆ. ದಯವಿಟ್ಟು ಆ ಕಡೆ ಬನ್ನಿ. ಯಾರು ದೊಡ್ಡವರು ಇದ್ರು ಬನ್ನಿ. ದಯವಿಟ್ಟು ಕೂತ್ಕೊಳ್ಳಿ. ಕಳ್ಸೋಬಾರ್ದು. ಯಾರು ಅಧ್ಯಕ್ಷರಿದ್ರೆ, ಜಿಲ್ಲಾ ಅಧ್ಯಕ್ಷ ಇದ್ರೆ ಮಾತ್ರ ಬನ್ನಿ. ಬನ್ನಿ, ಒಳಗೆ ಬನ್ನಿ. ಬಾಕಿಯವ್ರು ಬನ್ನಿ ಅಪ್ಪ ಈ ಕಡೆ. ದಯವಿಟ್ಟು ಬನ್ನಿ ಈ ಕಡೆ ಕೂತ್ಕೊಳ್ಳಿ. ದಯಮಾಡಿ ಪ್ಲೀಸ್ ಕೂತ್ಕೊಳ್ಳಿ. ನೀವೆಲ್ಲ ಈ ಧರ್ಮಕ್ಷೇತ್ರದಲ್ಲಿ ನಾವು ಶಿಸ್ತು ಪಾಲನೆ ಮಾಡದೇ ಇದ್ರೆ ಮತ್ತೆ ಹಾಗೆ ನಮ್ಮನ್ನೆಲ್ಲ ಗಮನ ಮಾಡ್ತಾ ಇರ್ತಾರೆ ಎಲ್ಲರೂ. ದಯವಿಟ್ಟು ಒಳಗೆ ಬನ್ನಿ. ಎಲ್ಲ ಒಳಗೆ ಬನ್ನಿ. ದಯವಿಟ್ಟು ಹೊರಗಡೆ ಇರೋರು ಕಾವಂದ್ರ ದರ್ಶನ ಮಾಡಬೇಕಾ ಬೇಡ? ತಾವು ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ದರ್ಶನ ಆಶೀರ್ವಾದ ಪಡಿಬೇಕಾದ್ರೆ ದಯಮಾಡಿ ಒಳಗಡೆ ಬನ್ನಿ. ಪ್ಲೀಸ್ ಬನ್ನಿ. ಬರ್ತಾರೆ ಬನ್ನಿ. ದಯವಿಟ್ಟು ಬನ್ನಿ. ಎಲ್ಲ ಬನ್ನಿ, ಒಳಗೆ ಬನ್ನಿ. ಬನ್ನಿ ಅಣ್ಣ. ಅಲ್ಲಿ ಯಾಕೆ ಹೊರಗಡೆ ನಿಂತಿದ್ರಿ? ದಯವಿಟ್ಟು ಒಳಗಡೆ ಬನ್ನಿ. ನೋಡಿ, ನಿಲ್ಬೇಡಿ. ದಯವಿಟ್ಟು ನಿಲ್ಬೇಡಿ. ಬನ್ನಿ, ಹೋಗಿ ಬನ್ನಿ. ಆ ಕಡೆ ಬನ್ನಿ.
ದಯಮಾಡಿ ಹೊರಗಡೆ ನಿಂತಿರೋರು ಅಲ್ಲಿ ಕಾವಂದ್ರು ಬರ್ತಾರೆ, ಬರುವಾಗ ನಾವು ಅವ್ರಿಗೆ ದಾರಿ ಮಾಡ್ಕೊಡ್ಬೇಕಾಗುತ್ತೆ. ನೀವು ಅಡ್ಡ ನಿಂತಿದ್ರೆ ಅಲ್ಲಿ ಸ್ವಲ್ಪ ತಾಪತ್ರ ಆಗುತ್ತೆ. ದಯವಿಟ್ಟು ಈ ಕಡೆ ಬಂದ್ಬಿಡಿ, ಬನ್ನಿ ಈ ಕಡೆ ಬನ್ನಿ, ಇಲ್ಲ ಹಿಂದೆ ಹೋಗಿ ದಯವಿಟ್ಟು. ಕಾವಂದ್ರು ಅಲ್ಲೇ ಬಂದು ಇಳಿಯೋದು, ದಯವಿಟ್ಟು ಜಾಗ ಬಿಟ್ಬಿಡಿ ಇಲ್ಲಿ ಪ್ಲೀಸ್, ಬನ್ನಿ ಈ ಕಡೆ ಬನ್ನಿ. ಫ್ಯಾನ್ ಬೇಕಾ? ಫ್ಯಾನ್ ಆನ್ ಮಾಡಿ ಸರ್, ಅದು ದೊಡ್ಡದು ಫ್ಯಾನ್ ದಯಮಾಡಿ ಫ್ಯಾನ್ ಆನ್ ಮಾಡಿ ರಾಜೇಂದ್ರ. ದಯಮಾಡಿ ಶಾಸಕರುಗಳು ಅವರ ಕೆಳಗಡೆ ಕೂತಿದ್ರು, ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ವಿನಂತಿ ಮಾಡ್ತಾ ಇದ್ದಾರೆ, ನಾನು ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಶಾಸಕರು, ಮಾಜಿ ಶಾಸಕರು, ಪಕ್ಷದ ಹಿರಿಯ ಮುಖಂಡರುಗಳು ದಯಮಾಡಿ ವೇದಿಕೆಗೆ ಬನ್ನಿ, ದಯಮಾಡಿ ಎಲ್ಲ ವೇದಿಕೆಗೆ ಬನ್ನಿ. ದಯಮಾಡಿ ಬಲಭಾಗದಲ್ಲಿ ನಿಂತಿರ್ತಕ್ಕಂಥವ್ರು, ನಿಮಗೆ ಆಸನದ ವ್ಯವಸ್ಥೆ ಬೇಕಾದ್ರೆ ನಾನು ಅಲ್ಲಿ ಮಾಡಿಸ್ಕೊಡ್ತೀನಿ. ಕೆಳಗಡೆ ಕೂರಕ್ಕಾದ್ರೆ ದಯಮಾಡಿ ಅಲ್ಲಿ ಕೂರಿ, ಇಲ್ಲ ಆಸನದ ವ್ಯವಸ್ಥೆ ಬೇಕಾದ್ರೆ ಹಿಂದೆ ಮಾಡಿಸ್ಕೊಡ್ತೀನಿ, ಕುರ್ಚಿ ಹಾಕ್ಸ್ಕೊಡ್ತೀನಿ. ದಯಮಾಡಿ ಅಲ್ಲಿ ಹೋಗಿ ಪ್ಲೀಸ್. ಅಲ್ಲಿ ನಿಲ್ಬೇಡಿ. ಅಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕಾವಂದ್ರೆ ಅಲ್ಲಿಯೇ ಬರೋದು, ಅವರಿಗೆ ಜಾಗ ಮಾಡಿಕೊಡ್ಬೇಕು. ನೀವು ಅಲ್ಲಿ ನಿಲ್ಬಾರ್ದು, ದಯಮಾಡಿ ಬಲಭಾಗದಲ್ಲಿ ಯಾರು ನಿಲ್ಬಾರ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭೆ ಪ್ರಾರಂಭ ಆಗ್ತದೆ. ಸಭೆ ಜಾಸ್ತಿ ಹೊತ್ತು ನಡೆಯಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ನಂತರ ತಾವಂದ್ರು ತಮಗೆ ಆಶೀರ್ವಾದ ಮಾಡ್ತಾರೆ, ನಂತರ ಸಭೆ ಮುಗಿಯುತ್ತೆ. ತಾವು ಯಾರಾದ್ರೂ ದೂರದ ಊರುಗಳಿಂದ ಬಂದಿದ್ದೇವೆ, ತಾವೇನಾದ್ರೂ ಧರ್ಮಸ್ಥಳದಲ್ಲಿ ಉಳಿದು ನಾಳೆಯೂ ದರ್ಶನ ಪಡಿಬೇಕು, ಸಾಯಂಕಾಲ ದರ್ಶನ ಪಡಿಬೇಕು ಅಂತ ಅಪೇಕ್ಷೆ ಪಟ್ಟಲ್ಲಿ ಅವ್ರಿಗೆ ಉಳಿಯೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಂತವ್ರು ಯಾರಿದ್ರು ಕೂಡ ದಯಮಾಡಿ ತಿಳಿಸ್ಬೇಕು ಅಂತೇಳಿ, ಮೊದಲೇ ತಿಳಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ದಯಮಾಡಿ ಉಳಿಯುವಂತವ್ರು. ಓಕೆ, ದಯಮಾಡಿ ಅಲ್ಲಿ ನಿಂತಿರೋರು ಮುಂದೆ ಬನ್ನಿ, ಮುಂದೆ ಕೂತ್ಕೊಳ್ಳಿ. ಇಲ್ಲಿ ಅಲ್ಲಿ ಬ್ಲಾಕ್ ಮಾಡಬೇಡಿ, ಅಲ್ಲಿ ಜಾಗ ಬಿಟ್ಕೊಡಿ, ಮುಂದೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಮಹಿಳೆಯರು ದಯಮಾಡಿ ಅಲ್ಲಿ ನಿಂತಿದ್ರಿ, ಬನ್ನಿ, ಜಾಗ ಇದೆ, ಜಾಗ ಮಾಡ್ಕೊಡ್ತೀವಿ, ಬನ್ನಿ ಒಳಗೆ ಬನ್ನಿ, ಎಲ್ಲ ಒಳಗೆ ಬನ್ನಿ, ಇಲ್ಲಿ ಒಳಗಡೆ ಬನ್ನಿ. ನೋಡಿ ಯಾರು ಮುಖಂಡರು, ನಿಮ್ಮ ಆ ಕಡೆಯವರು, ನಿಮ್ಮ ಮುಖಂಡರುಗಳು ಅವ್ರು ಕಾಣ್ತಾರ, ದಯವಿಟ್ಟು ಅಲ್ಲಿ ನಿಂತೇ ನೋಡಿ, ಎಲ್ಲ ಮಹಿಳೆಯರಲ್ಲಿ ಪೂರ್ತಿ. ಲಿಂಗೇಶ್ವರ ಬನ್ನಿ ಅಣ್ಣ, ದಯವಿಟ್ಟು ಪ್ಲೀಸ್. ಆಯ್ತಾಯ್ತು, ಮೇಲ್ ಬನ್ನಿ. ಅಲ್ಲಿ ಜಾಗ ಮಾಡಿಕೊಡಿ ನಮ್ಮ ಮಾಜಿ ರಾಜ್ಯಾಧ್ಯಕ್ಷರಿಗೆ, ಮಂತ್ರಿಗಳಿಗೆ. ಆ ಕಡೆ ಬನ್ನಿ ಲಿಂಗೇಶಣ್ಣ, ಆ ಕಡೆ ಲಾಸ್ಟಿಗೆ ಹೋಗಿ, ಅಲ್ಲಿ ಜಾಗ ಇದೆ, ಅಲ್ಲೊಂದು ಕುರ್ಚಿದೆ, ಜಾಗ ಕೊಡಿ. ಅಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಸ್ವಲ್ಪ ಜಾಗ ಮಾಡಿಕೊಡಿ, ಅವ್ರಿಗೆಲ್ಲ ಒಳಗೆ ಬನ್ನಿ, ಬನ್ನಿ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ದಾರಿಯಲ್ಲಿ ಅಡ್ಡ ಇದ್ದೀರಿ, ದಯಮಾಡಿ ಈ ಕಡೆ ಬಂದ್ಬಿಡಿ, ಅವ್ರ ಒಳಗಡೆ ಬರ್ಲಿ, ಅವರೆಲ್ಲ ದಾರಿಯಲ್ಲಿ ನಿಲ್ಬೇಡಿ. ಬನ್ನಿ ಅಮ್ಮ, ಇಲ್ಲಿ ಬನ್ನಿ, ಜಾಗ ಮಾಡ್ಕೊಡ್ತೀವಿ, ಬನ್ನಿ ಒಳಗೆ ಬನ್ನಿ, ಈ ಕಡೆ ಬನ್ನಿ, ಜಾಗ ಬಿಡಪ್ಪ, ಮಹಿಳೆಯರಿಗೆ ಜಾಗ ಬಿಡಿ ಇಲ್ಲಿ ಸ್ವಲ್ಪ.
ಇಲ್ಲಿ ಚೇರ್ ಮೇಲೆ ಇಡು, ಚೇರ್ ಮೇಲೆ ಇಲ್ತಮ್ಮ. ಇನ್ನೊಂದು ಚೇರ್ ಕೊಡಿ. ಕಾವಂದ್ರು ಬರೋ ಮುಂಚೆ ಯಾರು ಮಾತಾಡ್ತಾರ? ಆಯ್ತು, 2 ನಿಮಿಷ ನಾನು ಸ್ವಾಗತ ಮಾಡಿ ಹೇಳ್ಬಿಡ್ತೀನಿ. ಕನ್ನಡ ದೇವೇಗೌಡರ ಅಭಿಮಾನಿ ಬಂಧು ಬಳಗ ಸಂಖ್ಯಾತ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತುಂಬಿರುವುದರ ಸ್ವಾಗತವನ್ನು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಕಾವಂದ್ರಿಂದ ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ. ಬಂದ ನಂತರ 2 ನಿಮಿಷ ಸ್ವಾಗತ ಆಗ್ತದೆ. ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ನಂತರ ಕಾವಂದ್ರ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಪಕ್ಷದ ಹಿರಿಯ ಮುಖಂಡರು, ರಾಜ್ಯಾದ್ಯಂತ ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ 5 ನಿಮಿಷ ಮಾತಾಡಬೇಕು ಅಂತ ಈ ಸಮಾಜದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶಾಸಕರು ದಯಮಾಡಿ ಮೇಲೆ ಬರಬೇಕು. ಕ್ಷೇತ್ರದ ಸಂವಿಧಾನದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ರಾಜ್ಯ ಘಟಕದ ಯುವ ನಾಯಕರು ಆದಂತ ಮನುಷ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಈಗಿನ ಈ ಸಮಿತಿಗೆ ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಮಾನ್ಯ ಎಲ್ಲ ಗೌರವಾನ್ವಿತ ಶಾಸಕರೇ, ಮಾಜಿ ಶಾಸಕರೇ, ಮುಖಂಡರೇ, ಹೊರಗಡೆಯಿಂದ ಬಂದಿರತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಧರ್ಮದ ವಿಷಯದಲ್ಲಿ ನಮ್ಮ ಪಕ್ಷದೇ ಆದಂತ ನಮ್ಮದೇ ಆದಂತ ಬದ್ಧತೆ ಇದೆ. ಧರ್ಮ ಇಲ್ಲದೆ ಯಾವ ಶುಭ ಕಾರ್ಯವೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ದುರಾದೃಷ್ಟವಶಾತ್ ಇಡೀ ವಿಶ್ವದಲ್ಲಿ, ಭಾರತದಲ್ಲಿ ಹೆಸರು ಪಡೆದಿರುವಂತಹ ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮತ್ತು ಈ ಕ್ಷೇತ್ರದ ಪತಿಗಳು ಇವತ್ತು ಹೆಸರು ಗಳಿಸಿದ್ದಾರೆ. ವಿಶ್ವದ ಕೋಟ್ಯಾಂತರ ಜನರಿಗೆ ಆಶೀರ್ವಾದ ಮಾಡಿದ್ದಾರೆ. ಮಂಜುನಾಥ ಸ್ವಾಮಿ ಅವರು, ಅಮ್ಮನವರು, ಅಣ್ಣಪ್ಪ ಸ್ವಾಮಿಯವರು ಇಡೀ ಎಲ್ಲರ ಹಿತವನ್ನ ಕಾಯ್ದಿದ್ದಾರೆ. ಯಾರು ನಂಬಿಕೆಯನ್ನು ಇಟ್ಟಿದ್ದಾರೋ ಅವರಿಗೆಲ್ಲ ಒಳಿತಾಗಿದೆ. ಆ ಒಳಿತಿಗೆ ತಕ್ಕನಾಗಿ ತಮ್ಮ ಬದ್ಧತೆಯನ್ನು ತೋರಿಸಿದ್ದಾರೆ. ಈ ನಡುವೆ ನಡೆದಂಥ ಘಟನೆ ಬಹುಶಃ ನಮ್ಮೆಲ್ಲರ ಮನಸ್ಸಿನಲ್ಲಿ ತಲ್ಲಣವನ್ನ ಉಂಟು ಮಾಡಿದೆ. ಭಕ್ತರಲ್ಲಿ ತಲ್ಲಣ ಉಂಟಾಗಿದೆ, ಮುಂದೇರಿ ಎಂತಕ್ಕಂಥ ಭಾವನೆ ಉಂಟಾಗಿದೆ. ಆದರೆ ದುರಾದೃಷ್ಟವಶಾತ್ ಈ ಘಟನೆ ರಾಜಕೀಯಕರಣಗೊಳ್ಳುತ್ತಿರತಕ್ಕಂಥದ್ದು ಬಹಳ ಬಹಳ ಖೇದಕರ, ವಿಷಾದಕರ ಸಂಗತಿ. ಇಲ್ಲಿ ರಾಜಕೀಯ ಇಲ್ಲ. ಅವರವರು ಅವರವರ ನೇರಕ್ಕೆ ವಾದವನ್ನ ಮಾಡ್ತಿದ್ದಾರೆ. ಆದರೆ ಸತ್ಯ ಸತ್ಯವೇ, ಸುಳ್ಳು ಸುಳ್ಳೆ. ಅದನ್ನ ನಿರೂಪಿಸಲಿಕ್ಕಾಗಿ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಹಾನ್ ನಾಯಕರಂತ ದೇವೇಗೌಡರವರು, ನಮ್ಮ ನಾಯಕರಂತ ಎಚ್ ಡಿ ಕುಮಾರಸ್ವಾಮಿ ಅವರು, ಇವರೆಲ್ಲರ ನಿರ್ದೇಶನದ ಮೇರೆ ನಾವು ಇಲ್ಲಿಗೆ ಬಂದಿದ್ದೇವೆ. ನಮಗೆ ನಂಬಿಕೆ ಇದೆ, ಯಾರು ಬೇರೆ ಟೀಕೆ ಮಾಡಲಿ ಸತ್ಯ ಹೊರಬರುತ್ತದೆ. ಯಾವುದೇ ಅಹಿತ ಘಟನೆ ಇಲ್ಲಿ ನಡೆದಿಲ್ಲ, ನಡೆಯಲಿಕ್ಕೆ ಅವಕಾಶ ಇಲ್ಲ. ಆ ತರಕ್ಕೆ ಅವಕಾಶ ಆದ್ರೆ ಮಂಜುನಾಥ ಸ್ವಾಮಿ ಅವರೇ ಶಿಕ್ಷಿಸ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಇದಕ್ಕಾಗಿ ತಾವು ಇವತ್ತು ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಂತ ಕರೆಯ ಮೇರೆಗೆ ಇದು ಏರ್ಪಾಟಾಗಿರ್ತಕ್ಕಂಥದ್ದು 2 ದಿನಗಳ ಹಿಂದೆ ಅಷ್ಟೇ. ಬೀದರ್ನಿಂದ ಬಂದಿದ್ದಾರೆ ನಮ್ಮ ಶಾಸಕಿಯರು, ಮಹಿಳೆಯರು ಸುಮಾರು 650 ಕಿಲೋಮೀಟರ್ನಿಂದ ಬಂದಿದ್ದಾರೆ. ನಾವು ಹಾಸನದವರು 200 ಕಿಲೋಮೀಟರ್ನಿಂದ ಬಂದಿರಬಹುದು, ನಮ್ಗೆ ದೊಡ್ಡದಲ್ಲ. ನಮ್ದು
ಅವರ ಭಕ್ತಿ, ಅವರ ಭಕ್ತಿಗೆ ನಾವು ಬದ್ಧರಾಗಿದ್ದೇವೆ. ಇವತ್ತು ನಾವು ಯಾರು ಕೂಡ ವಿಚಲರಾಗ್ತಕ್ಕಂಥ ಅವಕಾಶ ಇಲ್ಲ. ಷಡ್ಯಂತ್ರ ನಡೆದಿದೆ ಅಂತ ಸರ್ಕಾರವೇ ಹೇಳ್ತಿದೆ. ಸರ್ಕಾರ ಬೇರೆಯವರೆಲ್ಲ ಅವರೇ ಹೇಳ್ತಿರ್ಬೇಕಾದ್ರೆ ಇನ್ನು ವಿಚಾರಣೆ ಯಾಕೆ? ಆ ಷಡ್ಯಂತ್ರ ಏನು ಅಂತ ಹೇಳಿದವ್ರನ್ನ ವಿಚಾರಣೆ ಮಾಡಿದ್ರೆ ಸತ್ಯ ಹೊರ ಬರುತ್ತೆ, ಮುಗಿದೋಯ್ತು. ಆದ್ರೆ ಸರ್ಕಾರ ತನ್ನ ಕೆಲಸ ತಾನು ಮಾಡಿದೆ. ಪ್ರತಿಯೊಂದಕ್ಕೂ ವಿಶೇಷ SIT ಅಂತ ಒಂದು 15-20 SIT ಅದು ಸರ್ಕಾರ ಮಾಡ್ತಿರ್ತಕ್ಕಂಥದ್ದು. ಆಯ್ತು, ಈಗಲೂ ಸತ್ಯ ಹೊರಬರಲಿ, ಎಲ್ಲರಿಗೂ ಒಳಿತಾಗ್ಲಿ, ಆ ಒಂದು ತಪ್ಪು ಮಾಡಿದವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷಿಸಲಿ ಅಂತ ಹೇಳಿ ನಾವು ಇವತ್ತೇನು ನಮ್ಮ ಒಂದು ಶಕ್ತಿಯನ್ನ ಪ್ರದರ್ಶನವನ್ನ ತಾವು ಮಾಡಿದ್ದೀರಿ. ಬೆಳಗ್ಗೆಯಿಂದ ನಮ್ಮ ಸುಮಾರು ಬಹುಶಃ ಒಂದು 15-20 ಸಾವಿರ ಬಂದು ಹೋಗಿರ್ಬೋದು ನಮ್ಮ ಕಾರ್ಯಕರ್ತರು. ಇವತ್ತು ಇನ್ನೂ ಕೂಡ ಹೊರಗಡೆ ಬಹಳಷ್ಟು ಜನ ಅಲ್ಲಿ ಹೊರಗಡೆ ತಿರುಗ್ತಾ ಇದ್ದಾರೆ, ಆಶೀರ್ವಾದಕ್ಕಾಗಿ ಹೋಗಿದ್ದಾರೆ. ಇಲ್ಲಿ ನಾವು ಶ್ರೀಗಳ ಆಶೀರ್ವಾದವನ್ನು ಬಯಸಿ ನಮ್ಮ ನಾಯಕರು ಮತ್ತು ನಮ್ಮೆಲ್ಲ ಇಲ್ಲಿ ಬಂದಿರತಕ್ಕಂಥ ತಂಡಕ್ಕೆ ಸ್ವಾಮಿಯವರ ಆಶೀರ್ವಾದ ಇರಲಿ. ನಾವು ಎಲ್ಲರ ಮತಕ್ಕೆ ನಾವು ಭದ್ರಾಗಿದ್ದೇವೆ ಎಂಬತಕ್ಕಂಥ ಮಾತನ್ನು ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು ನಮಸ್ಕಾರ ಹೇಳಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು. ಶ್ರೀ 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 ಮಂಜುನಾಥ ಸ್ವಾಮಿಗೆ, ಶ್ರೀ ಶ್ರೀ ಮಂಜುನಾಥ ಸ್ವಾಮಿಯವರಿಗೆ, ಅಣ್ಣಪ್ಪ ಸ್ವಾಮಿಯವರಿಗೆ, ವಿರೋಧಿಗಳಿಗೆ, ಕಾವಂದರಿಗೆ, ಶ್ರೀ 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 ಮಂಜುನಾಥ ಸ್ವಾಮಿಗೆ. ದಯಮಾಡಿ ಹೊರಗಡೆ ಆವರಣದ ಹೊರಗಡೆ ಇರ್ತಕ್ಕಂಥವ್ರು ದಯಮಾಡಿ ಹೊರಗಡೆ ಬನ್ನಿ. ನೀವು ಅಲ್ಲಿ ಅಡ್ಡ ಮಾಡಿದ್ರೆ ನಾನು ಆವಾಗ್ಲಿಂದ ಪದೇ ಹೇಳ್ತಾ ಇದ್ದೀನಿ, ಕಾವಂದ್ರು ಅಲ್ಲೇ ಒಳಗ್ ಬರ್ಬೇಕು. ಅವ್ರು ಒಳಗ್ ಬರುವಾಗ ಅಲ್ಲಿ ಯಾರು ಇರಬಾರ್ದು. ದಯಮಾಡಿ ಅದನ್ನ ಜಾಗ ಖಾಲಿ ಮಾಡ್ಕೊಡಿ ದಯಮಾಡಿ, ಪ್ಲೀಸ್ ದಯಮಾಡಿ. ನಮ್ಮ ಪಕ್ಷದ ಎಲ್ಲ ಭಕ್ತಾದಿಗಳು, ಮುಖಂಡರು ಶಿಸ್ತನ್ನ ಪಾಲನೆ ಮಾಡಬೇಕು ಅಂತ ಈ ಸಂಬಂಧ ವಿನಂತಿ ಮಾಡ್ತೇನೆ. ದಯಮಾಡಿ ನಾಡಗೌಡರು ಒಂದೆರಡು ಮಾತಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ಆಯ್ತು, ಅವ್ರು ಬರುವಾಗ ಕ್ಲೋಸ್ ಆಗುತ್ತೆ. ಇವತ್ತು ನಮ್ಮ ಪಕ್ಷದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಭವಿಷ್ಯದ ನಾಯಕರು ಅವರ ನೇತೃತ್ವದಲ್ಲಿ ಈ ಧರ್ಮಸ್ಥಳದ ಬಗ್ಗೆ ಒಂದು ತಿಂಗಳಿಂದ ಮಾಧ್ಯಮಗಳಲ್ಲಿ ಪ್ರತಿದಿನ ಅದೇ ನೋಡ್ತಾ ಇದ್ದೇವೆ. ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಗೋಡೆಯನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟ ತಕ್ಷಣ SIT ರಚನೆ ಆಗ್ತದೆ. ಎಲ್ಲ ಪಕ್ಷದ ನಾಯಕರುಗಳು SIT ಅನ್ನು ಸ್ವಾಗತ ಮಾಡಿದ್ದಾರೆ. SITಗೆ ಅದನ್ನ ತಕರಾರು ಇಲ್ಲ. ಆದ್ರೆ ಇನ್ಸಿಡೆಂಟ್ ನಡೆದ ಹೋಗಿ ಸಾಕ್ಷ್ಯ ಸಮೇತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ 3 ದಿನ ಆದರೂ ತಗೊಳ್ಳೋದಿಲ್ಲ. ಏಕಾಏಕಿ SIT ರಚನೆ ಆಯಿತು ಅಂದ್ರೆ ಎಲ್ಲರಿಗೂ ಕೂಡ ಅನುಮಾನ ಪ್ರಾರಂಭ ಆಗಿತ್ತು. ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಧರ್ಮಸ್ಥಳ ಪರಮ ಪೂಜ್ಯ ಗುರುಗಳು ಆಸ್ಪತ್ರೆಗಳನ್ನು ಮಾಡಿದ್ದಾರೆ, ಶಾಲೆಗಳನ್ನು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರುವ ಸಂಸ್ಥೆ ಧರ್ಮಸ್ಥಳದ ಮಹಿಳಾ ಸಂಸ್ಥೆಗಳು. ಎಲ್ಲ ಗ್ರಾಮಗಳಲ್ಲೂ ಅವರ ಹೆಣ್ಣು ಮಕ್ಕಳ ಸಂಘಗಳಿಗೆ ಧರ್ಮಸ್ಥಳದಿಂದ ಸಿಗುವ ಸಹಾಯ ಸಹಕಾರ ಬಹಳ ದೊಡ್ಡದು. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರುವ ಸಂಸ್ಥೆಯ ಬಗ್ಗೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರಿಗೆ ನೋವುಂಟಾಗುವಂತ ಕೆಲಸ ಒಂದು ತಿಂಗಳದಿಂದ ನಡೀತು. ಯಾರೋ ಹೇಳಿದ ತಕ್ಷಣ SIT ರಚನೆ ಇತ್ತು. ಅವರು ತೋರಿಸಿದ ಎಲ್ಲ ಕಡೆಯಲ್ಲಿಯೂ 6, 8, 10 ಫೀಟು ಭೂಮಿಯನ್ನು ಅಗೆದು ನೋಡಿ ಇವತ್ತು ಸತ್ಯ ಏನು ಅನ್ನೋದು ಹೊರಗಡೆ ಬಂದಿದೆ. ನನಗನಿಸಿದ ಮಟ್ಟಿಗೆ ಇದು ಚೊಕ್ಕ ಬಂಗಾರ ಅನ್ನೋದಕ್ಕೆ ಒಂದು ರೀತಿ ಯಾವುದೋ ಕಾಣುವ ಕೈಗಳು
ಈ ಸಂಸ್ಥೆ ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದು ಒಂದು ರೀತಿಯಿಂದ ಇನ್ನೂ ಧರ್ಮಸ್ಥಳದ ಕೀರ್ತಿ ಎತ್ತರಕ್ಕೆ ಬೆಳೆಯಿತು ಅಂತ ನಾನು ಭಾವಿಸ್ತೇನೆ. ಇವತ್ತು ಕೋಟ್ಯಾಂತರ ಭಕ್ತರು ಇಲ್ಲಿ ಬಂದು ಸೇರ್ತಾ ಇದ್ದೇವರು. ಇದರ ಅರ್ಥ ಮತ್ತೆ ಏನೇ ಮಾಡಕ್ ಹೋಗಿರೋದ್ರಿಂದ ಈ ಧರ್ಮಸ್ಥಳದ ಪೂಜ್ಯರಿಗೆ ಒಂದು ದೊಡ್ಡ ಶಕ್ತಿ ಏನೂ ಸಿಗಲಿಲ್ಲಲ್ಲ. ಈಗ ಅವರನ್ನು ವಿಚಾರ ಮಾಡಿದ ಮೇಲೆ ನಮಗೆ ಅನುಮಾನ ಇರೋದೇನೆಂದ್ರೆ, ಕಾಣದ ಕೈಗಳು ಅವರಿಗೆ ಎಲ್ಲಿಂದ ಕೆಲಸ ಮಾಡಿದವೆ. SIT ಅದರ ಪೂರ್ಣ ತನಿಖೆಯನ್ನು ಸರ್ಕಾರ ನಡೆಸಬೇಕು. ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿದೆ ಅಂತ ನಾವು ಭಾವಿಸ್ತಾ ಇಲ್ಲ. ರಾಜ್ಯವನ್ನು ಮೀರಿ ಬೇರೆ ರಾಜ್ಯಗಳು ಇದು ಕೈವಾಡದಲ್ಲಿ ಇದಾವೆ ಅಂತಕ್ಕಂಥ ಅನುಮಾನಗಳು ಮಾಧ್ಯಮಗಳ ಮೂಲಕವೇ ಬರ್ತಾ ಇರೋದ್ರಿಂದ ಅವೆಲ್ಲವುಗಳನ್ನ ತನಿಖೆ ಮಾಡಿ ಇಂಥ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಇಂಥ ಹಿಂದೂ ಧರ್ಮದ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರವನ್ನು ಮಾಡತಕ್ಕಂಥ ಶಕ್ತಿಗಳನ್ನ ಸದೆಬಡಿಯೋದಕ್ಕೆ ಸರ್ಕಾರ ಮುಂದಾಗದೇ ಇದ್ರೆ ಮತ್ತೆ ಜನ ಬೀದಿಗಳಿಗೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಅನ್ನುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇವೆ. ಕೂಡಲೇ ಇವರ ಕೈವಾಡಗಳು ಯಾರ್ಯಾರಿದ್ದಾರೆ, ಅವರು ಯಾರೇ ಎಷ್ಟು ಪ್ರಭಾವಶಾಲಿಗಳಾಗಿದ್ದರೂ ಅವರು ಹೊರಗೆ ಬರಬೇಕು, ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಇವತ್ತು ನಾವು ನಮ್ಮ ಪೂಜ್ಯ ದೇವೇಗೌಡರು ಕುಮಾರಣ್ಣ ಅವರ ನೇತೃತ್ವದ ಅವರ ಆದೇಶದ ಪ್ರಕಾರ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಪ್ರತಿ ಜಿಲ್ಲೆಯಿಂದ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ನಾವೆಲ್ಲ ಒಟ್ಟಾಗಿ ಐಕ್ಯತೆಯಿಂದ ಇಲ್ಲಿ ಬಂದಿರೋದ್ರಿಂದ ನಾವು ನಮ್ಮ ಭಾವುಟಗಳನ್ನ ಪಕ್ಷದ ಯಾವುದೇ ಸಂಕೇತವನ್ನು ತಂದಿಲ್ಲ. ಧರ್ಮದ ಸಂದೇಶವನ್ನು ತೆಗೆದುಕೊಂಡು ಈ ಪವಿತ್ರ ದೇವಾಲಯಕ್ಕೆ ಬಂದಿದ್ದೇವೆ. ಅದು ಯಶಸ್ವಿಯಾಗಿ ಹೊರಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಸಂತೋಷವಾಗಿದೆ. ನಾವು ಈಗಾಗಲೇ ಹೇಳಿದ ಹಾಗೆ ಮುಂದಿನ ಒಂದೇನು ಮಾಡಬೇಕಾಗಿದೆ ಕಾಣದ ಕೈಗಳಿಗನ್ನು ಸರ್ಕಾರ ಮಾಡಿ ಅವರಿಗೆ ಸೂಕ್ತ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಡಗೌಡರಿಗೆ ವಂದನೆಗಳು. ದಯಮಾಡಿ ಕರಿಯಮ್ಮನವರು ಶಾಸಕರು ದಯಮಾಡಿ ಮಾತಾಡ್ಬೇಕಂತ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಾಡಿನ ಪವಿತ್ರವಾದ ಧರ್ಮಸ್ಥಳದಲ್ಲಿ ಇವತ್ತೇನು ಧರ್ಮಯಾತ್ರೆ ನಮ್ಮ ಪಕ್ಷದ ಯುವ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಮುಖಂಡರು ಅವ್ರ ಜೊತೆಯಲ್ಲಿ ನಾವೇನು ಇವತ್ತು ಧರ್ಮಸ್ಥಳಕ್ಕೆ ನಾವೆಲ್ಲ ಬಂದ್ವಿ. ಈ ಭಾಗದ ಎಲ್ಲ ಭಕ್ತಾದಿಗಳು, ರಾಜ್ಯ ಮೂಲೆ ಮೂಲೆಯಿಂದ ಬಂದಂತ ಎಲ್ಲ ನನ್ನ ಸೋದರ ಸೋದರರೇ, ಪತ್ರಿಕಾ ಮಾಧ್ಯಮದ ಸೋದರರೇ, ದೃಶ್ಯ ಮಾಧ್ಯಮದ ಸೋದರರೇ, ನಿಜವಾಗಲೂ ಬಹಳ ಏನು ಅನಿಸ್ತದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಮಹಿಳೆಯೊಬ್ಬ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಮಾತಾಡಿದ್ದು. ಈಗಾಗಲೇ ಎಲ್ಲ ಹಿರಿಯರು ಮಾತಾಡ್ಯಾರ. ಈಗ ಒಂದು ತಿಂಗಳಿಂದ ಸತತವಾಗಿ ಕ್ಷೇತ್ರದ ಬಗ್ಗೆ ಇಲ್ಲಿ ಏನಾದ್ರೂ ಮಾಧ್ಯಮಗಳ ಮುಖಾಂತರ ಬಹಳಷ್ಟು ಅಪಪ್ರಚಾರ ಇವೆಲ್ಲ ನಡೆದದ್ದು ಗಮನಿಸಿದ್ರೆ ಬಹಳ ಆತಂಕಕ್ಕೊಳಗಾದಂತದ್ದು ನಮ್ಮೆಲ್ಲರ ಅನಿಸ್ತಿತ್ತು. ಆದ್ರೆ ಅದು ಯಾವುದು ಆತಂಕಕ್ಕೊಳಗಾಗಬಾರ್ದು. ಯಾಕಂದ್ರೆ ಇಲ್ಲಿ ಪವಿತ್ರವಾದ ಸ್ಥಳ, ಧರ್ಮದ ನಾಡು, ಇದು ಯಾರಿಗೆ ಅನ್ಯಾಯ ಆಗೋದಿಲ್ಲ. ಎಲ್ಲರಿಗೂ ಕೂಡ ಪೂಜ್ಯರು ಒಳ್ಳೆಯದನ್ನೇ ಮಾಡ್ತಾರೆ. ರಾಜ್ಯಾದ್ಯಂತ ಎಲ್ಲ ಬಡವರಿಗೆಲ್ಲ ಅವರು ಒಂದು ಆಶ್ರಯ ಕೊಟ್ಟು ಅವರಿಗೆಲ್ಲ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಸಾಹೇಬ್ ಪೂಜ್ಯರು ಇವತ್ತಿಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಅಂತವ್ರ ಕಡೆಯಿಂದ ಯಾವುದೇ ಇಲ್ಲಿ ಅಪಚಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಇಲ್ಲಿ ಈ ಕ್ಷೇತ್ರಕ್ಕೆ ನಾವ್ ಏನಾದ್ರಂದ್ರೆ ಸೂರ್ಯರಿಗೆ ನಾವು ಮಾತಾಡಿದಂಗ ಆಗ್ತದ. ಸೂರ್ಯರಿಗೆ ಮಾತಾಡಿದ್ರೆ ಆ ಮಾತು ಅಲ್ಲಿ ಮುಟ್ಟಂಗಿಲ್ಲ. ಯಾವುದೇ ಅಪಪ್ರಚಾರ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ಏನೇ ಇರ್ಲಿ ಸತ್ಯಕ್ಕಾಗಿ ನಾವೆಲ್ಲರೂ ಇರೋಣ ಅಂತ ಒಂದು ಮಾತಾಡ್ತಾ ಈ ಒಂದು ಯಾತ್ರೆ ಇವತ್ತೇನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ತಗೊಂಡಂತ ಒಂದು ತೀರ್ಮಾನ ನಾವೆಲ್ಲರೂ ಜೊತೆಯಲ್ಲಿದ್ದೀವಿ. 100 ಕಿಲೋಮೀಟರ್ ಇಂದ ಎಲ್ಲರೂ ಶ್ರದ್ಧೆಯಿಂದ ನಾವಿಲ್ಲಿ ಭಾಗವಹಿಸಿವಿ. ಎಲ್ಲರಿಗೂ ಒಳ್ಳೆದಾಗ್ಲಿ.
ಯಾರು ಆತಂಕ ಪಡೋದ್ ಬೇಡ. ಈ ಸ್ಥಳ ನಿಮ್ಮೆಲ್ಲರದು, ಯಾರ್ದಿದಲ್ಲ ಅನ್ನೋಂತ ಒಂದು ಮಾತಾಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನ್ಸಿ ನನ್ನ ಎರಡು ಮಾತು ನಮಸ್ಕಾರ. ಮಂಜುನಾಥ ಸ್ವಾಮೀಜಿಗೆ, ಅಣ್ಣಪ್ಪ ಸ್ವಾಮಿಯವರಿಗೆ, ಒಳಗಡೆ ಬನ್ನಿಯಪ್ಪ. ನೀವು ಅಲ್ಲಿ ನಿಂತ್ರೆ ಕಾವಂದ್ರೆ ಹೆಂಗ್ ಕಾಣ್ತಾರೆ ನಿಮ್ಗೆ? ಅವ್ರ ಆಶೀರ್ವಾದ ಹೆಂಗ್ ಪಡಿತೀರಿ? ಒಳಗಡೆ ಬನ್ನಿ ದಯವಿಟ್ಟು, ಜಾಗ ಇದೆ, ಒಳಗಡೆ ಬನ್ನಿ ದಯವಿಟ್ಟು. ಸ್ವಾಮೀಜಿ ಅವರಿಗೆ, ಅಣ್ಣಪ್ಪ ಸ್ವಾಮೀಜಿ, ಮಂಜುನಾಥ ಸ್ವಾಮೀಜಿ, ವೀರೇಂದ್ರ ಹೆಗಡೆ ಅವರಿಗೆ, ಕಾವಂದ್ರಿಗೆ, ಬಲೋ ಮಂಜುನಾಥ ಸ್ವಾಮೀಜಿಗೆ, ಅಣ್ಣಪ್ಪ ಸ್ವಾಮೀಜಿಗೆ, ಕಾವಂದ್ರಿಗೆ ದಯಮಾಡಿ ಸಮಾಧಾನ ದಯಮಾಡಿ ಬಂದ್ರು ಒಳಗಡೆ ಬರ್ತಾ ಇದ್ದಾರೆ. ನಮ್ಮ ಕಾವಂದ್ರು, ನಮ್ಮ ದಣಿಗಳು, ನಮ್ಮ ಕಾವಂದ್ರು ಬರ್ತಾ ಇದ್ದಾರೆ. ಎಲ್ಲ ತುಂಬ ಹೃದಯದ ಸ್ವಾಗತವನ್ನು ಅವರಿಗೆ ಕೋರಬೇಕು ದಯಮಾಡಿ. ನಿಮ್ಮೆಲ್ಲರ ಪರವಾಗಿ, ನಾನು ದೇವೇಗೌಡರ ಪರವಾಗಿ, ಕುಮಾರಸ್ವಾಮಿ ಅವರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾವು ಕಾವಂದ್ರಿಗೆ ಇವತ್ತು ಬಯಸ್ತಾ ಇದ್ದೇವೆ. ಕಾವಂದ್ರ ವೇದಿಕೆಗೆ ಬರ್ತಾ ಇದ್ದಾರೆ. ಕೈ ಮುಗಿದು ಅವರನ್ನ ಬರಬೇಡ್ಕೊಂಡು ದಯಮಾಡಿ. ಮಂಜುನಾಥ ಸ್ವಾಮಿಗೆ, ಕಾವಂದ್ರಿಗೆ, ಅಣ್ಣಪ್ಪ ಸ್ವಾಮಿ ಅವರಿಗೆ, ಅವ್ರ ಜೊತೆಯಲ್ಲಿ ಸುರೇಂದ್ರಣ್ಣ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದಾರೆ. ಅಲ್ಲಿ ಹೋಗಿ ತೆಗಿರಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ದಯಮಾಡಿ ಬಲೋ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮೀಜಿ ಅವರಿಗೆ, ಕಾವಂದ್ರಿಗೆ ದಯಮಾಡಿ ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ ತೆಗಿರಿ. ಬೇಡ ಅಲ್ಲಿ ತೆಗಿರಿ, ಬೇಡ ಸೇರ್ಬೇಡ, ತೆಗಿರಿ. ದಯಮಾಡಿ ನಮ್ಮ ಶಾಸಕರು ದಯಮಾಡಿ ನಂತರ ನಿಮ್ ಜೊತೆಲೆಲ್ಲ ಒಂದು ಫೋಟೋ ಸೆಷನ್ ಆಗ್ತದೆ. ದಯಮಾಡಿ ತಾವೆಲ್ಲ ಅಲ್ಲೇ ಕೂರ್ಬೇಕು. ದಯಮಾಡಿ ಎಲ್ಲ ಕೂರ್ಬೇಕು. ದಯಮಾಡಿ ಪ್ಲೀಸ್, ದಯಮಾಡಿ ಕೂರ್ಬೇಕು. ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮಾನ್ಯ ಕಾವಂದ್ರು, ನಿಮ್ಮೆಲ್ಲರ ನೆಚ್ಚಿನ ದಣಿಗಳು, ಆರಾಧ್ಯ ದೈವ, ನಮ್ಮ ನಡೆದಾಡುವ ದೇವರು ಅಂತ ಹೇಳ್ತಕ್ಕಂಥ ವೀರೇಂದ್ರ ಹೆಗಡೆ ಇವತ್ತು ನಮ್ಮೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಅವರ ಪಾದಾಂಗಗಳಲ್ಲಿ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರ ಪರವಾಗಿ ಅವರಿಗೆ ತುಂಬಿರಬಹುದಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಅದೇ ರೀತಿ ಅವರ ಜೊತೆಯಲ್ಲಿ ನಮ್ಮ ಸುರೇಂದ್ರನವರು ಕೂಡ ಧರ್ಮಸ್ಥಳದ ಒಂದು ಭಾಗ. ಅವರ ಬಗ್ಗೆ ಬಹಳ ಅಪಾರವಾದ ಬೇರನ್ನು ಅವರ ಚಿಕ್ಕ ದಣಿಗಳು, ದೊಡ್ಡ ದಣಿಗಳು ಅಂತ ಕರೀತಾರೆ. ನಾವು ಕೂಡ ಅದೇ ರೀತಿ ಅವರ ಧನ್ಯ ಭಾವನೆಯಿಂದ ಅವರನ್ನು ನೋಡ್ತೇವೆ. ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬಿರುವುದಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ನಾಯಕರು, ನಮ್ಮ ಜನತಾದಳ ಯುವ ಕಣ್ಮಣಿ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂಲಗಳಿಂದ ತಾವೆಲ್ಲ ಆಗಮಿಸಿದ್ದೇವೆ. ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಮಾರಂಭದಲ್ಲಿ ಅವರು ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾವಂದ್ರ ಪರವಾಗಿ, ಧರ್ಮಸ್ಥಳದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನೋಡಿ, ಬಹಳಷ್ಟು ಜನ ಇವತ್ತು ವೇದಿಕೆಯಲ್ಲಿ ಇದ್ದೀರಿ. ಹಾಗಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಬಹಳಷ್ಟು ಜನ ನಮ್ಮ ವೇದಿಕೆಯಲ್ಲಿ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಹಾಲಿ ಶಾಸಕರುಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳಿದ್ದಾರೆ,
ಬಹಳ ಜನ ಇರೋದ್ರಿಂದ ಅವ್ರು ಯಾರನ್ನ ಹೆಸರನ್ನು ಕೂಡ ಅನ್ಯತಾ ಭಾವಿಸಬಾರ್ದು. ಯಾರು ಹೆಸರು ಹೇಳಿದೆ ನಮ್ಮ ಪಕ್ಷದ ಎಲ್ಲ ಕಿರಿಯ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಸಂಖ್ಯಾತ ಎಲ್ಲ ಕಾರ್ಯಕರ್ತರು, ಭಕ್ತರುಗಳಿಗೆ ತುಂಬಿರುವ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಈಗ ಮಾನ್ಯ ಕಾವಂದ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸ್ವಾಗತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಕರತಾರ್ಯಣ ವಾಹನ ಮುಖಾಂತರ ಈ ಸ್ವಾಗತವನ್ನ ಅವರಿಗೆ ಕೋರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಐತಿಹಾಸಿಕ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ, ಧರ್ಮದ ಜಾಗದಲ್ಲಿ, ಸತ್ಯದ ಜಾಗದಲ್ಲಿ ನಡೀತಾ ಇದೆ. ಇವತ್ತು ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ. ನಾವು ಕೂಡ, ನೀವೆಲ್ಲರೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳೇ. ನಾವೆಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಒಬ್ಬ ಸಾಮಾನ್ಯ ಭಕ್ತರಂತೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ತಾವೆಲ್ಲರೂ ಕೂಡ ಒಬ್ಬ ಸಾಮಾನ್ಯ ಭಕ್ತರಾಗಿ ಧರ್ಮಸ್ಥಳಕ್ಕೆ ನನ್ನ ಮನೆಯ ಸಂಬಂಧ ಅಲ್ಲ, ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಇರ್ತಕ್ಕಂತಹ ಸಂಬಂಧಗಳ ಅಡಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೇವೆ. ಇವತ್ತು ಈ ಸಂಬಂಧಗಳು ಬಹಳ ಮುಖ್ಯ. ಇವತ್ತು ನಮ್ಮ ಕಾವಂದ್ರು ನಾಡಿನಾದ್ಯಂತ, ನಾನು ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ, ನಾಡಿನಾದ್ಯಂತ ಅವರು ಕೈಗೊಂಡ ಕಾರ್ಯಗಳಿದ್ದಾವಲ್ಲ, ಯಾವ ಸರ್ಕಾರವೂ ಕೂಡ ಮಾಡಕ್ ಆಗದೆ ಇರ್ತಕ್ಕಂಥ ಅನೇಕ ಮಹತ್ತರವಾದ ಕಾರ್ಯಕ್ರಮಗಳನ್ನ ಅವರ ಧರ್ಮಸ್ಥಳದ ಮುಖಾಂತರ ಇವತ್ತು ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು. ಇವತ್ತು ಲಕ್ಷಾಂತರ ಮಹಿಳೆಯರ ಕುಟುಂಬಕ್ಕೆ ಇವತ್ತು ದಾರಿದೀಪ ಆಗಿದ್ದಾರೆ. ಇವತ್ತು ಅವರ ಬಾಳಿನ, ಅವರ ಮನೆಯನ್ನು ನಡೆಸ್ತಕ್ಕಂಥ ಸರ್ವಶಕ್ತಿಯನ್ನ ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕುವುದು ಹೇಗೆ ಎಂಬುದನ್ನ ಧರ್ಮಸ್ಥಳ ಗ್ರಾಮೋದ್ಯೋಗ ಸಮಿತಿಯ ವತಿಯಿಂದ ಇವತ್ತು ಅವರಿಗೆ ಕಲಿಸಿಕೊಟ್ಟಿದ್ದಾರೆ. ಅದರಂತೆ ಅವರು ಬಹಳ ಕೂಡ ಬೆಳಕಾಗಿರ್ತಕ್ಕಂಥದ್ದು. ಇವತ್ತು ಕೆರೆಗಳ ಪುನರುಜ್ಜೀವನ ಇರ್ಬೋದು. ಇವತ್ತು ಕೆರೆಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆರೆಗಳ ಪುನಶ್ಚೇತವನ್ನು ಮಾಡಿರ್ತಕ್ಕಂಥವ್ರಲ್ಲಿ ಇವತ್ತು ಪ್ರಪಂಚದಾದ್ಯಂತ ಅವರಿಗೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಬಂದಿರತಕ್ಕಂಥ ನೂರಾರು ಪುರಸ್ಕೃತಗಳು, ಇವತ್ತು ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು, ಬೇರೆ ಬೇರೆ ಎಲ್ಲ ವಿವಿಧ ಪ್ರಶಸ್ತಿಗಳಿರ್ಬೋದು, ಅವೆಲ್ಲವೂ ಕೂಡ ಬಂದಿರ್ತಕ್ಕಂಥದ್ದು ಅವರ ಕಾಯಕದಿಂದ ಅನ್ನೋ ವಿಚಾರವನ್ನು ಇವತ್ತು ನಾವು ಮರೆಯಂಗಿಲ್ಲ. ಇವತ್ತು ಅವರು ಮಾಡಿರ್ತಕ್ಕಂಥ ಮಹತ್ತರವಾದ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರನ್ನ ಇವತ್ತು ಇಡೀ ಪ್ರಪಂಚ ಗುರುತು ಮಾಡಿದೆ. ಅದೇ ರೀತಿ ನಮಗೆಲ್ಲರೂ ಕೂಡ ಅವರ ಒಂದು ಆರಾಧ್ಯ ದೇವರು, ಅವರ ಆರಾಧ್ಯ ದೇವರು, ನಡೆದಾಡುವ ದೇವರು. ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ತಾವೆಲ್ಲೂ ಕೂಡ ಅತ್ಯಂತ ಕಾತರದಿಂದ ಇವತ್ತು ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದು ವಿಚಾರವನ್ನು ಇವತ್ತು ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಅವರು ಈ ಶ್ರೀ ಕ್ಷೇತ್ರದ ಒಬ್ಬ ಸಾಮಾನ್ಯ ಭಕ್ತರು, ಅನನ್ಯ ಭಕ್ತರು, ಈ ಕ್ಷೇತ್ರದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಯಾರಾದರೂ ಒಬ್ರು ಇದ್ರೆ ಅದು ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ನಮ್ಮ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಅಭಿಮಾನಿಯಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಅವರ ಕರೆಯಂತೆ ನಾವೆಲ್ಲವನ್ನು ಕೂಡ ಸೇರಿದ್ದೇವೆ. ಇವತ್ತು ಧರ್ಮಸ್ಥಳಕ್ಕೆ ಯಾರೇ ಕಳಂಕ ತರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ಅವರು ಯಾರು ಇದ್ದಾರೆ, ಅವರು ಇವತ್ತು ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಮಾಡಕ್ ಹೊರಟಿದ್ದಾರೆ. ಅವ್ರಿಗೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಾವೆಲ್ಲ ಅಸಂಖ್ಯಾತ ಜನ ಇವತ್ತು ಮಾನ್ಯ ವೀರೇಂದ್ರ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ, ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನೋ ಕೇಳಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ನಾವು ಇವತ್ತು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ನಾವು ನೈತಿಕವಾಗಿ ನಿಮ್ ಜೊತೆ ಇದ್ದೇವೆ. ಧರ್ಮ ಯಾವತ್ತೂ ಉಳಿದೇ ಉಳಿಯುತ್ತದೆ, ಸತ್ಯ ಗೆಲ್ತದೆ. ಆ ಕಾಲ ಸಮಿತಿಯಾಗಿದೆ.
ಇವತ್ತು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ, ನೀವು ಹೇಳಿದ್ದೀರಿ ಷಡ್ಯಂತ್ರ ಇದೆ ಅಂತೇಳಿ. ಷಡ್ಯಂತ್ರ ಇದೆ ಅಂದಮೇಲೆ ಆ ಷಡ್ಯಂತ್ರವನ್ನು ಭೇದಿಸಿ ಯಾರು ಈ ಷಡ್ಯಂತ್ರಕ್ಕೆ ಕಾರಣ ಆಗಿದ್ದಾರೆ ಅನ್ನೋ ವಿಚಾರವನ್ನು ಆಸೆ ತರಬೇಕಾದಂತಹ ಧರ್ಮ ಇದೆ, ಕರ್ತವ್ಯ ಇದೆ. ಆ ಕೆಲಸವನ್ನ ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ನೀವು ಮಾಡಿ ಅಂತೇಳಿ ಈ ಸಭೆಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಕಾಲ ಜಾಸ್ತಿ ಇಲ್ಲೋದ್ರಿಂದ ಇವತ್ತು ನಾವು ಕಾಲದ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡೆಯಬೇಕಾದ್ರಿಂದ ನನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದು ಮಾತಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಕಳಕಳಿಯಿಂದ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಹಾಗೂ ಅಮ್ಮನವರ ಸನ್ನಿಧಿಯಲ್ಲಿ ಇವತ್ತು ನಿಂತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು, ಕಾವಂದರು, ನಿಮ್ಮೆಲ್ಲರ ಮಾರ್ಗದರ್ಶಕರು, ಈ ಸಮಾಜವನ್ನ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥ ಅವರ ಕಾಯಕದ ಮೂಲಕ ನಮಗೆ ಆದರ್ಶವಾಗಿ ಹಲವಾರು ದಶಕಗಳಿಂದ ನಿರಂತರವಾಗಿ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡುವ ಮೂಲಕ ಶ್ರೀ ಕ್ಷೇತ್ರ ಹಾಗೂ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಧರ್ಮಸ್ಥಳದ ಗೌರವವನ್ನು ಎತ್ತಿಡಿತಕ್ಕಂಥ ಒಂದು ಕೆಲಸ ಪರಮ ಪೂಜ್ಯರು ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಡೆ ಸಾಹೇಬ್ರ ಒಂದು ಸಮ್ಮುಖದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಇದು ಯಾವುದು ಕೂಡ ರಾಜಕೀಯದ ಒಂದು ವೇದಿಕೆಯಲ್ಲ, ರಾಜಕೀಯದ ಲಾಭಕ್ಕಾಗಲಿ ರಾಜಕೀಯದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಂದು ಮಂಜುನಾಥನ ಸ್ವಾಮಿಯ ಒಂದು ಸನ್ನಿಧಿಯನ್ನು ನಿಂತಿರ್ತಕ್ಕಂಥದ್ದಲ್ಲ. ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾನು ಮಾತನಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಅಸಂಖ್ಯಾತ ಕೋಟ್ಯಾಂತರ ಭಕ್ತಾದಿಗಳು ಇವತ್ತು ಇಡೀ ದೇಶ ವ್ಯಾಪ್ತಿ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇಡೀ ದೇಶವ್ಯಾಪ್ತಿ ವಿದೇಶಗಳಿಂದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತಾದಿಗಳು ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದೇನಿದೆ. ಅದರಲ್ಲಿ ನಾವು ನೀವು ಎಲ್ಲರೂ ಕೂಡ ಇವತ್ತು ಭಕ್ತರಾಗಿ ಇವತ್ತು ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಶರಣಾಗಿದ್ದೇವೆ. ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಿಂದ ನಾವು ನೀವೆಲ್ಲರೂ ಏನೋ ಸೇರಿದ್ದೇವೆ. ಭಕ್ತಾದಿಗಳಲ್ಲಿ ಇವತ್ತು ನಮ್ಮ ಶ್ರೀ ಕ್ಷೇತ್ರದ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದು, ನಿಮ್ಮ ಮನಸ್ಸಿನಗಳ ಮೇಲೆ ಯಾವ ರೀತಿ ಒಂದು ನೋವು ಉಂಟಾಗಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನೀವೆಲ್ಲರೂ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ದಿನ ಏನು ಪರಮ ಪೂಜ್ಯರ ಮುಂದೆ ಬಂದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ನಿಂತಿದ್ದೇವೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಯಾವ ದುಷ್ಟ ಶಕ್ತಿಗಳಿದ್ರೂ ಕೂಡ
ಅದು ಮಂಜುನಾಥ ಸ್ವಾಮಿಯಿಂದ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾವಾಗಲೂ ಕೂಡ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಏನು ನಂಬಿ ಬದುಕ್ತಾ ಇದ್ದೇವೆ. 100ಕ್ಕೆ 100ರಷ್ಟು ಇವತ್ತೇನು ಕಳೆದ ಹಲವಾರು ದಿನಗಳಿಂದ ಶ್ರೀ ಕ್ಷೇತ್ರದ ಸುತ್ತಮುತ್ತ ಆವರಣದ ಬಗ್ಗೆ ಹಲವಾರು ಅಪಪ್ರಚಾರಗಳು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ನಿರಂತರವಾಗಿ ಇವೆಲ್ಲವನ್ನ ನಾವೇನು ನೋಡ್ತಾ ಬರ್ತಾ ಇದ್ದೇವೆ. ನಾವು ಭಕ್ತಾದಿಗಳಾಗಿ ಇನ್ನ ಮನೆಯಲ್ಲಿ ಈ ತರ ಕೈ ಕಟ್ಟಿ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ತಾಳ್ಮೆ ಸಮಾಧಾನ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಸರಿ. ಆದ್ರೆ ಇವತ್ತು ಪರಮ ಪೂಜ್ಯರು ಮತ್ತು ಅವರ ಕುಟುಂಬದ ಸದಸ್ಯರು ಸುರೇಂದ್ರಣ್ಣವರು ಕೂಡ ಇವತ್ತು ಈ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ನಿಜಕ್ಕೂ ಕೂಡ ಕಳೆದ 30 ದಿನದಿಂದ ಹಲವಾರು ದಿನಗಳಿಂದ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಈ ಸುದ್ದಿ ಪ್ರಸಾರ ಆಗಬೇಕಾದ್ರೆ ಭಕ್ತಾದಿಗಳಲ್ಲಿ ಎಷ್ಟು ನೋವಾಗಿದೆ, ಊಹೆ ಮಾಡ್ಕೊಳ್ಳಿಕ್ಕಾಗದೇ ಇರ್ತಕ್ಕಂಥ 1000 ಪಟ್ಟು ಜಾಸ್ತಿ ಪರಮ ಪೂಜ್ಯರ ಕುಟುಂಬಕ್ಕೆ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಅವ್ರ ಸ್ಥಾನದಲ್ಲಿ ನಿಂತು ಅದನ್ನ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದ್ರೂ ಕೂಡ ಕಾವಂದ್ರು ಅವರ ಕುಟುಂಬದ ಸದಸ್ಯರು ಅವರ ಮನಸ್ಸಿನ ಮೇಲೆ ಎಷ್ಟೇ ಆಘಾತ ಆಗಿದ್ರು ಕೂಡ, ನೋವು ಉಂಟಾಗಿದ್ರು ಕೂಡ ತಾಳ್ಮೆಯನ್ನ ಕಳ್ಕೊಳ್ದಿರ ಅತ್ಯಂತ ಸಮಾಧಾನದಿಂದ ಇವತ್ತು ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಮತ್ತು ಅನುಗ್ರಹ ಕಾವಂದ್ರ ಮೇಲೆ ಮೋದಿನ ಇರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಅದನ್ನು ತಿಳಿಸ್ಬೇಕಾಗ್ತದೆ. ಶ್ರೀ ಕ್ಷೇತ್ರದಿಂದ ಈಗ ತಾನೇ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಭೋಜಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸಕ್ಕೆ, ಜೀವನೋಪಾಯಕ್ಕೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ದಾರಿ ದೀಪವಾಗಿ ಇವತ್ತು ಕ್ಷೇತ್ರದಿಂದ ಆಗಿರ್ತಕ್ಕಂಥ ಒಂದು ಸಹಕಾರ, ಅದರಲ್ಲೂ ಕಾವಂದ್ರಿಂದ ಆಗಿರ್ತಕ್ಕಂಥ ಸಮಾಜಮುಖಿ ಕೆಲಸ, ಅದನ್ನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ. ಈ ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾವಂದ್ರ ಸಮಾಜಮುಖಿಯ ಈ ಒಂದು ಹೋರಾಟ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ನೆಲೆ ಊರ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಕ್ಷೇತ್ರದ ಮೇಲೆ ಅಪಪ್ರಚಾರಗಳು, ಆಪಾದನೆಗಳು, ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಷಡ್ಯಂತ್ರಗಳು, ಹುನ್ನಾರಗಳು ಎಲ್ಲವೂ ಕೂಡ ನಡೆದಿದೆ. ಯಾಕೆಂದ್ರೆ ಷಡ್ಯಂತ್ರ ಅಂತಕ್ಕಂಥ ಪದ ಇವತ್ತು ನಾವು ಬಳಸ್ತಾ ಇಲ್ಲ. ವಿಧಾನಸೌಧದ ಕಲಾಪದಲ್ಲಿ ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆ ಆಗಿದೆ. ಇದು ಕೇವಲ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಈ ಒಂದು ಷಡ್ಯಂತ್ರದಲ್ಲಿ ಹುನ್ನಾರದಲ್ಲಿ ಇರ್ತಕ್ಕಂಥದ್ದಲ್ಲ. ಸಮಾಜಘಾತಕ ಶಕ್ತಿಗಳು, ಕಾಣದೇ ಇರ್ತಕ್ಕಂಥ ಕೈಗಳು ಇವತ್ತು ಈ ಒಂದು ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಗಳಾಗಿ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ಭಕ್ತಾದಿಗಳಲ್ಲಿ ಒಂದು ಸಂಶಯ ಮೂಡಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ವ್ಯವಸ್ಥಿತವಾಗಿ ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಸ್ ನ ಕೆಲವೊಂದಷ್ಟು ಹಣವನ್ನು ಇವತ್ತು ಬಹುಶಃ ವಿದೇಶದಿಂದ ಹೂಡಿಕೆಯನ್ನ ಮಾಡಿ ಬಹಳ ಕೆಟ್ಟದಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಪ್ರತಿನಿತ್ಯ ಎಪಿಸೋಡ್ಗಳನ್ನ ಏನು ಮಾಡಿದ್ರು. SIT ಅಂತಕ್ಕಂಥದ್ದು ರಚನೆ ಆಯಿತು. ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ. ಜನತಾದಳ ಪಕ್ಷ ಇರ್ಬೋದು, ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ವಾರ 10 ದಿನಗಳ ಕಾಲ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಬಾರದು.
ಆಯ್ತು ಸಮಯ ಬರುತ್ತೆ ಚರ್ಚೆ ಮಾಡೋಣ ಅಂತಕ್ಕಂಥದ್ನ ನಾವು ಕಾದು ಕುಳಿತಿದ್ವಿ. ಆದ್ರೆ ಆ ತಾಳ್ಮೆಗೆ ಒಂದು ಇತಿಮಿತಿ ಇರುತ್ತೆ. SIT ಅಂತಕ್ಕಂಥದ್ದು ಕಳೆದ 2.5 ವರ್ಷದಲ್ಲಿ ಬೇರೆ ಪ್ರಕರಣಗಳನ್ನ ಬಿಟ್ಟುಬಿಡೋಣ, ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೇ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು 1, 2, 3 ಜನ 4 ಜನ ದೂರು ಕೊಟ್ರು ಅಂತ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ SIT ಅನ್ನ ರಚನೆ ಮಾಡಿ ಹಲವಾರು ದಿನಗಳ ಇವತ್ತು ಭಕ್ತಾದಿಗಳಲ್ಲಿ ಒಂದು ಗೊಂದಲದ ಗೂಡಿಗೆ ಎಡೆಮಾಡ್ಕೊಟ್ಟಂಥದ್ದು. ಇವತ್ತು ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಅಪೇಕ್ಷೆ, ಒಂದು ಅಭಿಲಾಷೆ. ಆ ನಿಟ್ಟಿನಲ್ಲಿ ಇವತ್ತು ನೈತಿಕವಾದಂತ ಒಂದು ಬೆಂಬಲವನ್ನ ನಾವು ನೀವೆಲ್ಲರೂ ಕೂಡ ತಾವೆಂದರ ಜೊತೆಯಲ್ಲಿ ನಿಲ್ತೇವೆ, ಅವರ ಕುಟುಂಬದ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ವಿಷಯವಾಗಿ ಇವತ್ತು ನಾವು ನೀವೆಲ್ಲರೂ ಒಂದು ಸೇರಿದ್ದೇವೆ. ಇದಕ್ಕಿಂತ ಬಹುಮುಖ್ಯವಾಗಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕೇಂದ್ರದ ಸಚಿವರು, ನಮ್ಮ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು, ನಮ್ಮ ಇಡೀ ಕುಟುಂಬ ನಮ್ಮ ಜೀವನ ಉದ್ದಗಲಕ್ಕೂ ಕೂಡ ನಾವು ಶಿವನ ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಶಿವನ ಭಕ್ತರಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೇವೆ. ಇಂಥ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರ ಆಪಾದನೆಗಳು ಹುಟ್ಟಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಸಾಕಷ್ಟು ನೊಂದಿದ್ದಾರೆ. ಕಾಲಂದ್ರು ವೇದಿಕೆ ಮೇಲೆ ಕುಳಿತಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು, ನಮ್ಮ ತಂದೆಯವರು ಕಾಲಂದ್ರಿಗೆ ದೂರವಾಣಿ ಮೂಲಕ ಕರೆಯನ್ನ ಮಾಡಿ ಅವರ ನೈತಿಕ ಬೆಂಬಲವನ್ನು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ, ನಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿ ಇರ್ತೇವೆ, ಶ್ರೀ ಕ್ಷೇತ್ರದ ಜೊತೆಯಲ್ಲಿ ನಿರಂತರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಮಾರ್ಗದರ್ಶನದ ಒಂದಿಗೆ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀವಿ. ನಮ್ಮ ಪಕ್ಷದ ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಅದಕ್ಕಿಂತ ಬಹುಮುಖ್ಯವಾಗಿ ಕಳೆದ 2-3 ದಿನಗಳ ಹಿಂದೆ ನಾವು ತೀರ್ಮಾನವನ್ನ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಬಂದು ಕೂತು ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಮಾಡಬೇಕು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಅದರ ಜೊತೆಯಲ್ಲಿ ಕಾಲಂದರ್ನ ನಾವು ಕಾಣ್ತಕ್ಕಂಥ ಕೆಲಸ ಮಾಡಿ ಅವರ ಆಶೀರ್ವಾದವೂ ಕೂಡ ಪಡಿಬೇಕು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಒಂದು ಕರೆ ಕೊಡ್ತಾ ಇದ್ದಾಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಹಲವಾರು ಜಿಲ್ಲೆಗಳು, ತಾಲೂಕುಗಳು, ಹಳ್ಳಿಗಳಿಂದ ಬೆಂಗಳೂರು ಸಿಟಿನೂ ಸೇರಿದಂತೆ ಇವತ್ತು ಬಹಳ ದೂರದಿಂದ ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಬಹಳ ಜನ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥವರು ನಿಮಗೆ ಕೊನೆಯ ಹಂತದಲ್ಲಿ ಸಭಾಂಗಣದಲ್ಲಿ ಕಾದಂಬರಿ ಬರ್ತಾ ಇದ್ದಾರೆ, ನೀವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಕೊನೆಯ ಹಂತದಲ್ಲಿ ನಿಮಗೆ ಸಂದೇಶ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಇದಕ್ಕಿಂತ 20 ಪಟ್ಟು ಹೆಚ್ಚು ಜನ ಇವತ್ತು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಾದಂಬರನ್ನ ಕಾಣಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ನಾವು ಅವರಿಗೆ ಎಲ್ಲರಿಗೂ ಕೂಡ ಸಭಾಂಗಣದ ಒಳಗಡೆ ನಾವು ಇವತ್ತು ನಾನು ನೋಡ್ತಾ ಇದ್ದೇನೆ, ಸಭಾಂಗಣ ತುಂಬಿ ಹರಿದೋಗಿದೆ. ಇಲ್ಲಿ ಸೇರಿರ್ತಕ್ಕಂಥವ್ರು ಜನಸಾಗರ ಇವತ್ತು ಕಾದಂಬರನ್ನ ನೋಡ್ಲಿಕ್ಕೆ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೀಲಿಕ್ಕೆ, ಧರ್ಮ ಉಳಿಬೇಕು, ಸತ್ಯ ಉಳಿಬೇಕು, ದುಷ್ಟರು ಮಂಜುನಾಥ ಸ್ವಾಮಿ ಸಂಹಾರ ಮಾಡ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಕಾದಂಬರು ಯಾವತ್ತೂ ಕೂಡ ಏನನ್ನು ಬಯಸಿದವರಲ್ಲ. ಪದ್ಮ ವಿಭೂಷಣ ಪ್ರಶಸ್ತಿ ಕಾದಂಬರಿಗೆ ತಾನಾಗಿ ತಾನು ಹುಡ್ಕೊಂಡ್ಬಂತು. ಅವ್ರು ಯಾವತ್ತೂ ಕೂಡ
ನನಗೇನೋ ಬೇಕು ಅಂತಕ್ಕಂಥ ಆಸೆಯನ್ನ ಇಟ್ಕೊಂಡು ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ. ಯಾವುದೇ ಫಲಾಪೇಕ್ಷೆ ಇಲ್ದಿರ, ನಿರೀಕ್ಷೆಗಳಿಲ್ದಿರ ಅವರನ್ನ ಅವರು 7.5 ಕೋಟಿ ಕನ್ನಡಿಗರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರು ಮೇಲೆತ್ತಕ್ಕಂಥದ್ದಕ್ಕೆ, ಸಬಲರಾಗಿ ಮಾಡ್ತಕ್ಕಂಥದ್ದಕ್ಕೆ, ದುರ್ಬಲರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಶ್ರೀ ಕ್ಷೇತ್ರದಿಂದ ಕಾವಂದ್ರು ಅವರ ಜೀವನವನ್ನು ಮುಡಿಪಿಟ್ಟಿದ್ದಾರೆ. ಅಂತೊಬ್ರು ಪುಣ್ಯಾತ್ಮರ ದರ್ಶನವನ್ನು ಇವತ್ತು ನಾವೆಲ್ಲರೂ ಪಡೆದಿದ್ದೇವೆ. ಕೊನೆಯದಾಗಿ ಮಾಧ್ಯಮದ ಮಿತ್ರರು ಕೂಡ ಇವತ್ತಿಲ್ಲಿ ಸೇರಿದ್ದೀರಿ. ಯಾಕೆಂದ್ರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಇನ್ನು ಕಾವಂದ್ರು ಮಾತನಾಡಬೇಕಾಗಿದೆ. ಅವರು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಇವತ್ತು ಬಂದು ಕೂತಿರ್ತಕ್ಕಂಥದ್ದು ಕಾವಂದ್ರ ಆಶೀರ್ವಾದವನ್ನ ಕೋರಿ ಬಂದಿದ್ದೇವೆ. ಅವರ ಹಿತವಚನವನ್ನು ನಾವು ಕೇಳಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಅಂತಿಮವಾಗಿ ನಾವು ನೀವೆಲ್ಲರೂ ಇವತ್ತು ಭಕ್ತಾದಿಗಳು ಒಂದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಒಂದು, ಶ್ರೀ ಕ್ಷೇತ್ರದ ಮೇಲೆ ಒಂದು ಹುನ್ನಾರ ಏನ್ ನಡೆದಿದೆ, ಷಡ್ಯಂತ್ರ ಏನ್ ನಡೆದಿದೆ, ಇದರ ಸಂಪೂರ್ಣ ಸತ್ಯತೆ, ಇದರ ಹಿಂದೆ ಇರತಕ್ಕಂಥ ಯಾವ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಇವತ್ತು ಶ್ರೀ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಒಂದು ಅಪಮಾನವನ್ನ ಮಾಡ್ತಕ್ಕಂಥದ್ದಕ್ಕೆ ಹುನ್ನಾರವನ್ನ ನಡೆಸಿದ್ದಾರೆ. ಅವರೆಲ್ಲರನ್ನು ಕೂಡ ಇವತ್ತು ಬಯಲುಗಳಿತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೇಂದ್ರದ ತನಿಖಾ ಸಂಸ್ಥೆ NIAಗೆ ಇವತ್ತು ತನಿಖೆಯನ್ನ ಅರ್ಪಿಸುವ ಮೂಲಕ ಸಂಪೂರ್ಣ ಇದರ ಸತ್ಯತೆಯನ್ನ ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ ಇವತ್ತು ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಎಲ್ಲರೂ ಭಕ್ತಾದಿಗಳು ನಿಮ್ಮ ಮನಸ್ಸುಗಳಲ್ಲಿ ನೀವೇನೋ ಒಂದು ಭಾವನೆಯನ್ನ ಇಟ್ಕೊಂಡಿದ್ದೀರಿ. ನಿಮ್ಮ ಪರವಾಗಿ ಒಬ್ಬ ಭಕ್ತಾದನಾಗಿ ನಾನು ಕೂಡ ಒಬ್ಬ ಭಕ್ತನಾಗಿ ಇವತ್ತು ಆ ಭಾವನೆಯನ್ನ ಹೊರಗಡೆ ಹಾಕ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ತಾವೆಲ್ಲರೂ ಬಹಳ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಕಾವಂದ್ರ ಮಾತುಗಳನ್ನ ಕೇಳಲಿಕ್ಕೆ ನಾವೆಲ್ಲರೂ ಏನ್ ಕಾಯ್ತಾ ಇದ್ದೀರಿ. ದಯಮಾಡಿ ಒಂದೇ ಒಂದು ಕೊನೆಯದಾಗಿ ತಾವೆಲ್ಲರೂ ತಮ್ಮ ಊರುಗಳಿಗೆ ತೆರಳಬೇಕಾದ್ರೆ, ಯಾಕೆಂದ್ರೆ ಬಹಳ ಜನ ಬಸ್ಗಳಲ್ಲಿ ಬಂದಿದ್ದೀರಿ, ಟಿಟಿಗಳಲ್ಲಿ ಬಂದಿದ್ದೀರಿ, ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದಿದ್ದೀರಿ. ದಯವಿಟ್ಟು ಮನೆಗೆ ಹೋಗಬೇಕಾದ್ರೆ ಚಾಲಕರಿಗೂ ನಾನು ಮನವಿ ಮಾಡ್ತೇನೆ. ಯಾಕೆಂದ್ರೆ ಘಾಟ್ ಸೆಕ್ಷನ್ ಇದೆ, ಸ್ವಲ್ಪ ಹುಷಾರಾಗಿ ನೀವು ಮನೆಗಳಿಗೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಾಡಿನ 7.5 ಕೋಟಿ ಕನ್ನಡಿಗರ ಮೇಲೆ ಇರುತ್ತೆ ಅಂತಕ್ಕಂಥದ್ದು, ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಒಬ್ಬ ಯುವಕ ಇದ್ದಾನೆ. ಬಹಳ ಜನ ಹಿರಿಯ ಶಾಸಕರುಗಳು ಎಷ್ಟೋ 4 ಬಾರಿ 5 ಬಾರಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವಿಗಳಿದ್ದಾರೆ. ನನಗೆ ಇವತ್ತು ಒಬ್ಬ ಯುವಕನಿಗೆ ನಿಮ್ಮೆಲ್ಲರನ್ನ ಕುರಿತು ಕಾವಂದ್ರ ಮುಂದೆ ನಿಂತು ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನಿಜಕ್ಕೂ ಕೂಡ ನನ್ನ ಜೀವನ ಪರ್ಯಂತ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ, ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಧನ್ಯವಾದ. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ತಮ್ಮೆಲ್ಲರ ನಿರೀಕ್ಷೆಯಂತೆ ಬಹಳ ಹೊತ್ತು ಕಾಯ್ತಾ ಇದ್ದೀರಿ. ಕಾವಂದ್ರು ಇನ್ನು ಕೆಲವು ನಿಮಿಷಗಳಲ್ಲಿ ಆಶೀರ್ವಾದ ಮಾಡಲಿದ್ದಾರೆ. ನಿಮ್ಮನ್ನೆಲ್ಲ ಕುರಿತು ಆಶೀರ್ವಾದ ಮಾಡಬೇಕು ಅಂತೇಳಿ ನನ್ನ ಶ್ರೀ ವೀರೇಂದ್ರ ಹೆಗ್ಡೆ ಅವರಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ನಮ್ಮ ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ ಮಹಾಗಣಪತಿಯನ್ನು ದಯಮಾಡಿ ವಿನಂತಿ ಮಾಡ್ತಾರೆ. ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ನಾವು ಆಶೀರ್ವಾದ ಮಾಡ್ತಾ ಇದ್ದಾರೆ. ದಯಮಾಡಿ ಪ್ಲೀಸ್. ಇವತ್ತು ಶ್ರೀ ದೇವೇಗೌಡರ ಕುಟುಂಬದಲ್ಲಿ ನಮ್ಮ ಕ್ಷೇತ್ರದ ಸಂಬಂಧ ಬಹಳ ಹಿಂದಿನಿಂದಲೂ ಬಂದಿದೆ. ನಾನು ರಾಜ್ಯಸಭೆಯಲ್ಲಿ ಕೂಡ
ದೇವೇಗೌಡರ ಜೊತೆಗಿರ್ತೇನೆ. ವೀಲ್ ಚೇರಲ್ಲಿ ಬಂದವರು ಅಂತಂದರೆ ಮನಮೋಹನ್ ಸಿಂಗ್ ಮತ್ತು ದೇವೇಗೌಡರು ಮಾತ್ರ. ಅವರು ಈಗಲೂ ಕೂಡ ಈ ವಯಸ್ಸಲ್ಲಿ ಕೂಡ ಅವ್ರು ಓಡಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಯಲ್ಲಿ ಒಳಗೆ ಹೋದವರು ಅದನ್ನು ಕೇಳ್ತಿದ್ರು, ಯಾಕೆ ಅದಕ್ಕೆ ಅವರು ಒಟ್ಟಿಗಿದ್ದವರು ಹೇಳ್ತಾರೆ, ಸ್ವಾಮಿ ಅವರು ಬಂದೇ ಬರ್ತಾರೆ, ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತೇಳಿ. ಹಾಗೆ ಅಷ್ಟು ರಾಷ್ಟ್ರದ ಬಗ್ಗೆ ಅವರಿಗೆ ಕಲ್ಪನೆ ಇದೆ. ಮತ್ತು ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳು ಕೂಡ ಸಿದ್ದೇಗೌಡರ ಗಮನಕ್ಕೆ ಬರುತ್ತದೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ತಮ್ಮದೇ ಆದಂಥದ್ದು ದೃಷ್ಟಿಯನ್ನು ಅಂತರನ್ನು ಇಟ್ಕೊಳ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಕುಮಾರಸ್ವಾಮಿ ಅವರು ಅವರ ಜೊತೆಗೆ ಈಗ ಸಚಿವರಾಗಿದ್ದಾರೆ. ಅಲ್ಲಿ ಭೇಟಿಯಾಗಿ ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು. 2-3 ಸಾರಿ ಕಾರ್ಯಕ್ರಮ ನಿಗದಿಯಾಗಿದೆ, ಮತ್ತೆ ಅದು ಮುಂದುವರಿಯಿತು. ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ಇತರ ಎಲ್ಲ ಇಲ್ಲಿ ಪಕ್ಷದ ಶಾಸಕರೇ ಮತ್ತು ಮಾಜಿ ಶಾಸಕರೇ, ಈಗ ಶ್ರೀ ದೇವೇಗೌಡರವ್ರನ್ನ ನಾನು ಸ್ಮರಿಸಿದೆ. ಅವರು ಡೆಲ್ಲಿಯಲ್ಲಿದ್ದಾಗ ನನಗೆ ಬಹಳ ಸಲ ಭೇಟಿ ಆಗ್ತಾರೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆ ಒಮ್ಮೆ ಎಚ್ಚೆತ್ತುಕೊಳ್ಳುತ್ತದೆ. ಒಮ್ಮೆ ಎಚ್ಚೆತ್ತುಕೊಂಡು ಎಚ್ಚರಿಕೆಯಿಂದ ಅವ್ರನ್ನ ನೋಡಿದ್ದಾರೆ, ಅವರ ಮಾತುಗಳನ್ನು ಗಮನಿಸ್ತಾರೆ ಮತ್ತು ಅವರಿಗೆ ಗೌರವ ಕೊಡ್ತಾರೆ. ಅವರು ಏನಾದರೂ ಮಾತಾಡಿದರೆ ಅದು ಕಟಕ್, ಒಂದು ಮಾತು 2 ತುಂಡು, ಭಾಳ ಚೆನ್ನಾಗಿ ಅವರ ಮಾತುಗಳು ಇರ್ತವೆ. ಹಾಗಾಗಿ ಅವರನ್ನು ರಾಜ್ಯಸಭೆಯಲ್ಲಿ ಬಹಳ ಗೌರವದಿಂದ ಎಲ್ಲರೂ ಕಾಣ್ತಾರೆ. ಅಂಥ ಮಹಾತ್ಮರನ್ನು ನಾವು ಇವತ್ತು ಸ್ಮರಿಸಿ, ಈಗ SIT ಬಗ್ಗೆ ಈಗಾಗಲೇ ಅವರು ಹೇಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ, ಯಾಕಂದರೆ ತನಿಖೆ ಪೂರ್ತಿ ಆಗಿಲ್ಲ, ಸ್ವಲ್ಪ ಆಗಿದೆ ತನಿಖೆ. ಹಾಗಾಗಿ ಅದು ಪೂರ್ತಿ ಆಗುವವರೆಗೆ ನಾನು ಏನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿ ಇಷ್ಟೇ ಹೇಳಬಲ್ಲ. ನಮ್ಮ ರಾಜ್ಯದ ಬಗ್ಗೆ ಬಹಳಷ್ಟು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಪ್ರಗತಿಯ ಬಗ್ಗೆ ದೃಷ್ಟಿ ಇಟ್ಟುಕೊಂಡಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವರನ್ನು ನಾನು ತುಂಬ ಗೌರವಿಸ್ತೇನೆ. ಮತ್ತು ಈಗಾಗಲೇ ಭೋಜೇಗೌಡರು ಹೇಳಿದ ಹಾಗೆ ಇಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಮತ್ತು ಅವರ ಸದಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ನಾವು ಹಿಂದೆ ನಮಗೆ ಬೇಕಾದದೇ ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯೋದನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯೋದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕೆಲವು ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಬಹಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇವೆ. ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆಯುವುದಿಲ್ಲ ಅಂತ ನಿಮಗೆ ಮಾತು ಕೊಡ್ತಾ, ಮತ್ತೆ ಈಗ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ ಈ ಕ್ಷೇತ್ರದಲ್ಲಿ. ಹಾಗಾಗಿ ನಾವು ನಿಮ್ಮೆಲ್ಲರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಬಂದು ತಮ್ಮ ಪ್ರೀತಿಯನ್ನು ತೋರಿಸ್ತಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ಕ್ಷೇತ್ರದ ಸಂಪತ್ತು ಭಕ್ತರೇ ಕ್ಷೇತ್ರದ ಸಂಪತ್ತು. ಹಾಗಾಗಿ ಕ್ಷೇತ್ರದ ಸಂಪತ್ತು ಬೇರೆ ಅಲ್ಲ, ನಿಜವಾಗಿ ಭಕ್ತರೇ ಕ್ಷೇತ್ರದ ಸಂಪತ್ತು. ಈಗ ತಿರುಪತಿಗೆ ಯಾರು ಎಷ್ಟು ಸಂಪತ್ತಿದೆ ಅಂತಂದರೆ, ಯಾರು TV ಅವರು ಕೆಲವರು ಹೇಳ್ತಾರೆ ಅಷ್ಟು ಸಂಪತ್ತು, ಆದರೆ ಅದು ತೂಕ ಮಾಡಲಿಕ್ಕೆ, ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರು ಹೇಗೆ ಅವರನ್ನು ನಂಬ್ತಾರೆ ಅನ್ನೋದ್ರ ಮೇಲೆ ಅದರ ತೂಕ ಇದೆ. ಪ್ರತಿಯೊಂದು ಬಾರಿ ಕೂಡ ತಿರುಪತಿ ವಿಷಯ ಬಂದಾಗ ಅಲ್ಲಿ ಹೇಗೆ ಭಕ್ತಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಅಪಾರವಾದ ಸಂಖ್ಯೆಯ ಭಕ್ತರು ಎಲ್ಲ ಕಡೆ ಇದ್ದಾರೆ. ಮತ್ತು ಎಲ್ಲ ಕಡೆ ಸ್ವಾಮಿಯನ್ನು ನಂಬಿಕೊಂಡಿದ್ದಾರೆ. ಮತ್ತು ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೊಂಡವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ನೀವೆಲ್ಲರೂ ಕೂಡ ಸ್ವಾಮಿಯನ್ನು ನಂಬಿದವರಿಗೆಲ್ಲರಿಗೂ ಕೂಡ ಇಂಬು ಕೊಡುವವನು. ನಂಬಿದ ಕರೆದರೆ ಹೋಗೊಡನೆ ಶಿವನು ಅಂತ ಮಾತಿದೆ. ನಂಬಿ ಕರೆದರೆ ಹೋಗೊಡನೆ ಶಿವನು ಅಂತ, ನಂಬಿ ಕರೆದರೆ ಅನ್ನದಿರ್ತಾರ ದೇವರು ಅಂತ. ನೀವೆಲ್ಲ ಅಷ್ಟು ಪ್ರೀತಿಯಿಂದ ಬಂದಿರಿ. ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ, ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಯುವಕರಾಗಿ ಮಾತಾಡೋದನ್ನು ನಾನು ಕೇಳಬೇಕು ಅಂತ ಇವತ್ತು ಕೇಳಿದ್ದೇನೆ. ಹಿಂದೆ ನಾನು ಯಾವತ್ತೂ ಅವರ ಮಾತು ಕೇಳಿಲ್ಲ. ಹಾಗಾಗಿ ಭಾಳ ಸಂತೋಷಪಟ್ಟಿದ್ದೇನೆ ಇವತ್ತು. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಇಲ್ಲಿಂದಲೇ ನಿಮಗೆ ಮತ್ತೆ ದವಸ ಇಲ್ಲಿಂದ ನಾನು ನಮಸ್ಕಾರ ಮಾಡಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಭೋಜೇಗೌಡರು ಯಾವಾಗಲೂ ಆ ಕಡೆ ಈ ಕಡೆ ಹೋಗುವಾಗ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ. ಅವರು ಬರದೇ ಹೋಗೋದೇ ಇಲ್ಲ. ಈ ರೂಟಲ್ಲಿ ಹೋಗೋದಾದರೆ ಅವರ ಕಾರು ತನ್ನಷ್ಟಕ್ಕೆ ತಿರುಗ್ತದೆ ಬಲಗಡೆ ಎಡಗಡೆ. ಅಂದರೆ ಧರ್ಮಸ್ಥಳಕ್ಕೆ ಬಂದೇ ಭೋಜೇಗೌಡರು ಹೋಗುವುದು, ಧರ್ಮಸ್ಥಳ ಬರೆದವರು ಎಂದೂ ಹೋಗುವುದಿಲ್ಲ. ಹಾಗೆ ನಿರಂತರ ಸಂಪರ್ಕ ತಮ್ಮ ಕುಟುಂಬದವರಲ್ಲಿ ಇರತಕ್ಕಂಥದ್ದು ಭೋಜೇಗೌಡರ ಮೂಲಕ. ಹಾಗಾಗಿ ಅವರಿಗೆ ವಿಶೇಷವಾದ ಪ್ರೀತಿಯ ಸನ್ಮಾನಗಳನ್ನು ಹೇಳಿ
ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮೆಲ್ಲರಿಗೂ ಸ್ವಾಮಿ ಅನುಗ್ರಹ ಇರಲಿ, ನಿಮ್ಮ ಪ್ರೀತಿ ಹೀಗೆ ಉಳಿಯಲಿ, ನಿಮ್ಮ ವಿಶ್ವಾಸ ಹೀಗೆ ಉಳಿಯಲಿ ಅಂತೇಳಿ ನಾನು ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕಿತ್ತು, ಸರಿಯಾದ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ, ಅನ್ಯತಾ ಭಾವಿಸಬೇಡಿ ಅಂತ ಹೇಳಿದ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಕೊಡ್ತೇನೆ. ಆಶೀರ್ವಾದಗಳನ್ನು ನೀಡಿದಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಸ್ವಲ್ಪ ಜಾಗ ಮಾಡಿಕೊಡಿ. ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದವನ್ನು ಮಾಡಿ ಫಲಪುಷ್ಪವನ್ನು ನೀಡಿ ಆಶೀರ್ವಾದವನ್ನು ಮಾಡುವಂತ ನಮ್ಮ ಕಾವಂದರಿಗೆ ತಮ್ಮೆಲ್ಲರೂ ಪರವಾಗಿ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಧರ್ಮಾಧಿಕಾರಿಗಳಿಂದ